ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ದಿವಸ ಶಿಕ್ಷಣದ ಬಗ್ಗೆ, ಶಿಕ್ಷಣದಲ್ಲಿ ಕೂಡ ಬಹುಮುಖ್ಯವಾಗಿ ಪಠ್ಯದ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ನಮ್ಮ ಪಠ್ಯ ಯಾವ ರೀತಿ ಇರಬೇಕು, ಅದರಲ್ಲಿ ಏನು ಕಂಟೆಂಟ್ ಇರಬೇಕು ಮತ್ತು ಏನು ಇರಬಾರದು, ಯಾವ ಗಾತ್ರದಲ್ಲಿ ಇರಬೇಕು, ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಇವತ್ತಿನ ಮಾತುಕತೆ. ಈ ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಶಿಕ್ಷಕರು ಮತ್ತು ಶಿಕ್ಷಣ ತಜ್ಞರು ಆಗಿರುವಂಥ ಶ್ರೀ ಅರವಿಂದ ಚೊಕ್ಕಾಡಿ ಅವರು. ನಾನು ಅರವಿಂದ ಚೊಕ್ಕಾಡಿ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಸರ್. ನಮಸ್ಕಾರ ಸರ್. ಎಸ್, ಅರವಿಂದ ಚೊಕ್ಕಾಡಿ ಅವರು ಶಿಕ್ಷಣದ ಬಗ್ಗೆ ನಿರಂತರವಾಗಿ ಬರಿತಾ ಇರುವ ಒಬ್ಬ ಲೇಖಕರು, ಜೊತೆಗೆ ಶಿಕ್ಷಣ ಮತ್ತು ಸಾಹಿತ್ಯ ಕೂಡ, ಸಾಹಿತ್ಯದ ಬಗ್ಗೆ ಕೂಡ ಆಳವಾದಂಥ ಒಂದು ಅಧ್ಯಯನ, ಜೊತೆಗೆ ಆ ಬಗ್ಗೆ ಕೂಡ ನಿರಂತರವಾಗಿ ಬರಿತಾ ಇರುವವರು, ವಿಮರ್ಶಕರು ಕೂಡ. ಜೊತೆಗೆ ಶಿಕ್ಷಣದ ಬಗ್ಗೆ ನಾನು ಹೇಳುವಂಥ ಸಂದರ್ಭದಲ್ಲಿ ವರ್ತಮಾನದ ಅಥವಾ ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣದ ಬಗ್ಗೆ ತುಂಬ ಒಂಥರ ವಿಮರ್ಶಾ ಮತ್ತು ತುಂಬ ಚಿಕಿತ್ಸಕ ಮತ್ತು ನೇರವಾದಂಥ ಒಂದು ದೃಷ್ಟಿಕೋನದಿಂದ ಮಾತನಾಡುವ, ಬರೆಯುವ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿರುವಂಥ ಒಬ್ಬ ಅಪರೂಪದ ಶಿಕ್ಷಕ ಅರವಿಂದ ಚೊಕ್ಕಾಡಿ ಅವರು. ಶಿಕ್ಷಣ ಅಲ್ಲದೆ ನಾನು ಈಗಾಗಲೇ ಹೇಳಿದಾಗೆ ಸೃಜನಶೀಲ ಸಾಹಿತ್ಯದಲ್ಲಿ ಕೂಡ ಭಾರಿ ಮಹತ್ವದ ಮತ್ತು ಭಾರಿ ದೊಡ್ಡ ಹೆಸರು ಕೂಡ ಅವರು. ಜೊತೆಗೆ ನಾವು ಇತ್ತೀಚೆಗೆ ಗಮನಿಸಿರುವಂಥದ್ದು ಅವರ ಕೃತಿ ಬಹುಮುಖ್ಯವಾದದ್ದು. ನಾವು ಕೆನರಾ ಕೊಡಗು ರೈತ ಬಂಡಾಯ ಅಂತ ಹೇಳ್ತೇವೆ, ಹೌದು, ಅದರ ಬಗ್ಗೆ ಅವರು ಅಧ್ಯಯನ ಪೂರ್ವ ನೆಲೆಯಲ್ಲಿ ನಡೆದಂಥ ಒಂದು ಅವರ ಕೃತಿ. ಸೊ ನಿರಂತರವಾಗಿ ಓದು, ಅಧ್ಯಯನ, ಬರಹ ಮತ್ತು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಶಿಕ್ಷಣದ ಬಗ್ಗೆ ನಡೆಯುವಂಥ ವಿಚಾರ ವಿಮರ್ಶೆ, ಈ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇರ್ತಾರೆ. ಅವರು ಮುಂಡಾಜೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಿರಿಯ ಶಿಕ್ಷಕರು ಮತ್ತು ಶಿಕ್ಷಣ ತಜ್ಞರು. ನಾನು ಅರವಿಂದ ಚೊಕ್ಕಾಡಿ ಸರ್, ನಿಮ್ಮನ್ನು ಮಾತುಕತೆಗೆ ಆರಂಭಿಸುವಂಥ ಈ ಸಂದರ್ಭದಲ್ಲಿ ಮೊದಲಾಗಿ ನಾನು ಕೇಳುವಂಥದ್ದು, ಸಾಮಾನ್ಯವಾಗಿ ಮಾಧ್ಯಮಗಳು ಶಿಕ್ಷಣದ ಬಗ್ಗೆ, ಪಠ್ಯದ ಬಗ್ಗೆ ಯಾವಾಗ ಮಾತಾಡ್ತೇವೆ ಅಂತ ಹೇಳಿದ್ರೆ ಏನಾದರೂ ಒಂದು ವಿವಾದ ಅಂತ ಸೃಷ್ಟಿಯಾದಾಗ, ನಾನು ವಿವಾದದ ಹಂತಕ್ಕೆ ನಾನು ಕೊನೆಗೆ ಬರ್ತೇವೆ. ನಾವು ಸಾಮಾನ್ಯವಾಗಿ ಒಂದೊಂದು ಪ್ರಾಥಮಿಕ ಶಾಲೆಯದ್ದು ಅಥವಾ ಒಂದು ಹೈಸ್ಕೂಲ್ ಮಟ್ಟದ್ದು ಪಠ್ಯ ಅಂತ ಹೇಳಿದ್ರೆ ಅದು ಯಾವ ರೀತಿ ಇರಬೇಕು, ಒಂದು ಮೂಲವಾದಂಥ ಪ್ರಶ್ನೆ. ಅಲ್ಲಿಂದ ನಮ್ಮ ಮಾತುಕತೆಯನ್ನು ಆರಂಭಿಸುವ. ಎಸ್, ಪಠ್ಯ ಪುಸ್ತಕ ಅದು ಯಾವ ರೀತಿ ಅನ್ನೋದನ್ನು ಒಂದೇ ಮಾತಿನಲ್ಲಿ ಹೇಳೋದಾದರೆ ವಿದ್ಯಾರ್ಥಿ ಸ್ನೇಹಿಯಾಗಿ ಆಗಿರಬೇಕು, ಮಕ್ಕಳ ಸ್ನೇಹಿಯಾಗಿರಬೇಕು. ಈಗ ನೀವು 5ನೇ ಕ್ಲಾಸಿನ ಮಗುವಿಗೆ ಒಂದು ಪಠ್ಯ ಪುಸ್ತಕವನ್ನು ಕೊಡುವಾಗ 5ನೇ ಕ್ಲಾಸಿನ ಮಗುವಿಗೆ ಇದು ನನ್ನದು ಅಂತ ಪ್ರೀತಿಸಲಿಕ್ಕೆ ಸಾಧ್ಯ ಆಗಬೇಕು. 10ನೇ ಕ್ಲಾಸಿನ ಮಗುವಿಗೆ ಕೊಟ್ಟಾಗ 10ನೇ ಕ್ಲಾಸಿನ ಮಗುವಿಗೆ ಅದು ಇಷ್ಟ ಆಗಬೇಕು. ನಮ್ಮ ಮುಂದೆ ಇರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ಚಂದಮಾಮ ಪುಸ್ತಕವನ್ನು ಮಗು ಇಷ್ಟಪಡ್ತದೆ, ಪಾಠ ಪುಸ್ತಕವನ್ನು ಹೇಟ್ ಮಾಡ್ತದೆ. ಈ ಪಾಠ ಪುಸ್ತಕದ ಬಗ್ಗೆ ಒಂದು ಹೇಟ್ರೆಡ್ನೆಸ್ಸು ಮಕ್ಕಳಿಗೆ ಬರಲಿಕ್ಕೆ ಕಾರಣ ಏನು ಅನ್ನೋದರ ಮೂಲವನ್ನು ನಾವು ಶೋಧಿಸದ ಹೊರತು ಪಾಠ ಪುಸ್ತಕವನ್ನು ಮಾಡೋದ್ರಿಂದ ಉಪಯೋಗ ಆಗೋದಿಲ್ಲ ಸರ್. ಈಗ ಪಾಠ ಪುಸ್ತಕ ಅನ್ನುವಂಥದ್ದು, ಈಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಇರಲಿ, ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಶಿಕ್ಷಕನಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಸಾಮಾನ್ಯ ಯಾವ ವಯಸ್ಸಿನಲ್ಲಿ ಮಕ್ಕಳ ಕೈಗೆ ಪಾಠ ಪುಸ್ತಕ ಕೊಟ್ಟರೆ ಒಳ್ಳೆಯದು, ಅಥವಾ ಯಾವ ತರಗತಿಗೆ ಬಂದಾಗ? ನನ್ನ ಒಂದು ಅನುಭವದ ಹಿನ್ನೆಲೆಯಲ್ಲಿ ಹೇಳೋದಾದರೆ ಒಂದು 5ನೇ ಕ್ಲಾಸಿನ ನಂತರ ಸಾಕಾಗ್ತದೆ ಪಾಠ ಪುಸ್ತಕ. 5ನೇ ತರಗತಿ ಅಲ್ಲಿವರೆಗೂ ಅವಶ್ಯಕತೆ ಇಲ್ಲ. ಪರಿಸರದ ಮುಖಾಂತರವೇ ಕಲಿತಾ ಹೋಗ್ಬೋದು ಅಲ್ಲಿವರೆಗೂ. ಈ ಪಾಠ ಪುಸ್ತಕದ ಮೂಲಕ ನಾವು ಏನನ್ನು ಹೇಳ್ತೇವೋ ಅದೆಲ್ಲವೂ ಮಗುವಿನ ಜೀವನದ ಅನುಭವದಲ್ಲೇ ಸಿಗ್ತದೆ. ಅದನ್ನು ಒಟ್ಟು ಮಾಡಿ ಮಗುವಿಗೆ ಮನವರಿಕೆ ಮಾಡಿ ಕೊಡಲಿಕ್ಕೆ ಸಾಧ್ಯ ಆದರೆ ಧಾರಾಳ ಸಾಕು, ಕಲಿಕೆ ತುಂಬ ಚೆನ್ನಾಗಿ ನಡೀತದೆ. ನಮ್ಮ ಸಮಸ್ಯೆಗಳಾಗುವುದು ಎಲ್ಲಿ ಅಂತ ಹೇಳಿದ್ರೆ, ಒಂದು ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್, ಆ ಟೆಕ್ಸ್ಟ್ ಬುಕ್ಕಿನ ಆಧಾರದಲ್ಲಿ ಬರುವ ಪ್ರಿಸ್ಕ್ರೈಬ್ಡ್ ಪ್ರಶ್ನೆಗಳು, ಆ ಪ್ರಶ್ನೆಗೆ ಮಗು ಬರೆಯುವ ಉತ್ತರಗಳು, ಆ ಉತ್ತರದಲ್ಲಿ ಕೊಮಾ ಫುಲ್ ಸ್ಟಾಪು ಹೆಚ್ಚು ಕಡಿಮೆ ಆಗದ ಹಾಗೆ ಬರೋದು 100ಕ್ಕೆ 100 ಮಾರ್ಕ್ ತೆಗೊಳ್ಳುವಂಥ ಒಂದು ಸಾಧನೆ. ಇದನ್ನು ಮಾತ್ರ ನಾವು ಒಂದು ಕುದುರೆಗೆ ಪಟ್ಟಿ ಕಟ್ಟಿದಾಗೆ ನೋಡ್ತಾ ಹೋಗ್ತಾ ಇದ್ದೇವೆ. ಆದರೆ ಕಲಿಕೆ ಅನ್ನೋದರ ಪರಿಕಲ್ಪನೆ ಹಾಗೆ ಅಲ್ಲ. ಕಲಿಕೆ ಅನ್ನುವಂಥದ್ದು ಅದು ಮಗುವಿನ ಸಾಮರ್ಥ್ಯವನ್ನು ವೃದ್ಧಿ ಮಾಡಬೇಕು. ಬದಲು ಏನಾಗಿದೆ ಅಂತ ಹೇಳಿದರೆ, ಆ ಪಠ್ಯದ ಅಂಶವೇ ಅಂತಿಮ, ಅದೇ ಮುಖ್ಯ ಅನ್ನುವಂಥದ್ದು ಆಗಿಬಿಟ್ಟಿದೆ. ಈಗ ನೀವು ವಿವಾದದ ಬಗ್ಗೆ ಒಂದು ಪ್ರಸ್ತಾಪವನ್ನು ಮಾಡಿದಿರಿ. ಯಾವುದಾದ್ರೂ ಒಬ್ಬ ರಾಜನನ್ನು ಇಟ್ಟುಕೊಂಡು ನಾವು ಅದು ಸರಿಯೋ ಇದು ಸರಿಯೋ ಅಂತ ವಿವಾದ ಮಾಡೋದು. ಅದಾದರೂ ಸರಿಯಾಗಿರಲಿ, ಇದಾದರೂ ಸರಿಯಾಗಿರಲಿ, ನಮಗೆ ರಾಜ ಏನು ಮಾಡಿದ್ದಾನೆ ಅನ್ನೋದು ಮುಖ್ಯ ಅಲ್ವೇ ಅಲ್ಲ.
ನಮಗೆ ಆ ರಾಜನ ಮುಖಾಂತರ ಮಗುವಿನಲ್ಲಿ ಬೆಳೆಯುವ ಸಾಮರ್ಥ್ಯ ಬಹಳ ಮುಖ್ಯ. ನಾವು ವಿವರಗಳಿಗೆ ಫಿಕ್ಸ್ ಆಗ್ತಾ ಹೋಗ್ತೇವೆ. ವಿವರಗಳನ್ನು ಬಿಟ್ಟು ಸಾಮರ್ಥ್ಯವನ್ನು ಕೇಂದ್ರೀಕರಿಸಿ ಬೋಧನೆಯ ಪದ್ಧತಿ ಬರಬೇಕು. ಈ ಪಾಠ ಪುಸ್ತಕದ ರಚನೆ ಅಂದಾಗ ಏನಾಗ್ತದೆ ಅಂತ ಹೇಳಿದ್ರೆ 3 ಅಂಶಗಳು ಮುಖ್ಯ. ಒಂದು ಪಠ್ಯದ ರಚನೆ, ಎರಡನೆಯದು ಕಲಿಕಾ ಸನ್ನಿವೇಶ, ಆ ಪಠ್ಯವನ್ನು ಇಟ್ಟುಕೊಂಡು ಹೇಗೆ ಕಲಿಕೆ ನಡೀತದೆ ಅನ್ನೋದು, ಮೂರನೆಯದು ಮೌಲ್ಯಮಾಪನ ಹೇಗೆ ನಡೀತದೆ ಅನ್ನೋದು. ಈ 3 ಒಂದಕ್ಕೊಂದು ಸಂಯೋಜನೆ ಹೊಂದಲಿಲ್ಲ ಅಂತ ಹೇಳಿ ಆದರೆ ಆವಾಗ ನಿಜವಾಗಿ ಆಗಬೇಕಾದಂಥ ಕಲಿಕೆ ಆಗುವುದಿಲ್ಲ. ಎಸ್, ಈಗ ನೀವು ಒಂದು ಮಾತು ಹೇಳಿದಾಗೆ ಆರಂಭದಲ್ಲೇ ನಾನು ಅನೇಕ ವಿಚಾರಗಳು ಮಾತಾಡಲಿಕ್ಕೆ ಉಂಟು. 5ನೇ ತರಗತಿಯ ನಂತರನೇ ಒಂದು ಕೊಟ್ಟರೆ ಅದು ಒಳ್ಳೆಯದು ಅಂತ ನೀವೊಂದು ಅಭಿಪ್ರಾಯಕ್ಕೆ ಬಂದ್ರಲ್ಲ. ಎಸ್, ಈಗ 1ನೇಯಿಂದ 5ನೇ ತರಗತಿ ತನಕ ಪಠ್ಯಪುಸ್ತಕವೇ ಇಲ್ಲದೆ ನಾವು ಕಲೀಲಿಕ್ಕೆ ಅಥವಾ ಈ ತನಕ ನಾವು ಏನು ಒಂದು 1ನೇ ತರಗತಿಯಿಂದ 5ನೇ ತರಗತಿ ಅಂತ ಒಂದು ನಮ್ಮ ಹತ್ರ ಒಂದು ಇದಿದೆ ನೋಡಿ, ಆ ವಿಚಾರಗಳನ್ನು ಪಠ್ಯಪುಸ್ತಕವೇ ಇಲ್ಲದೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯವೋ? ಸಾಧ್ಯ ಉಂಟು. ಈಗ ಗ್ರಾಮರ್ ಇರ್ತದೆ, ಭಾಷೆ ಇರ್ತದೆ, ಇವೆಲ್ಲವೂ ಆರಂಭದ 1ನೇ 2ನೇ ತರಗತಿಯಲ್ಲೇ ಭಾಷೆಯನ್ನು ಕಲೀಲಿಕ್ಕೆ ಇರುತ್ತದೆ. ಸೊ ಒಂದು 3ನೇ 4ನೇ ಹೊತ್ತಿಗೆ ಬರುವಾಗ ತಕ್ಕ ಮಟ್ಟಿಗೆ ಗಣಿತವನ್ನು ಮಾತನಾಡುವಂಥದ್ದು ಇರ್ತದೆ. ಸೊ ಪಠ್ಯಪುಸ್ತಕಗಳು ಇಲ್ಲದೆ ಇವೆಲ್ಲವನ್ನು ಆರಂಭಿಸಲಿಕ್ಕೆ ಸಾಧ್ಯವೋ ಅಂತ? ಸಾಧ್ಯ ಉಂಟು. ನೋಡಿ, ನಾನು ನಿಮಗೆ ಒಂದು 4 ವರ್ಷಗಳ ಹಿಂದಿನ ಒಂದು ಘಟನೆ ಹೇಳ್ತೇನೆ. ಜುಲೈ ಆಯಿತು, ಪಾಠ ಪುಸ್ತಕ ಬರಲಿಲ್ಲ. ಪಾಠ ಪುಸ್ತಕ ಬರಲಿಲ್ಲ ಅಂತ ಹೇಳಿದ ಕೂಡಲೇ ಪೇಪರ್ನವರು ಬರೆದ್ರು, ಟಿವಿಯವರು ಹಾಕಿದ್ರು, ಇದು ಶಿಕ್ಷಕರು ಇದನ್ನು ಕೊಟ್ಟರು, ಇಂಟರ್ವ್ಯೂ ಕೊಟ್ಟರು, ಪಾಠ ಪುಸ್ತಕ ಇಲ್ಲ ಅಂತ. ನಾನು ಆವಾಗ ಶಿಕ್ಷಕರಿಗೆ ಒಂದು ಮೆಸೇಜ್ ಹಾಕಿದೆ, ಪಾಠ ಪುಸ್ತಕ ಇಲ್ಲ ಅಂತ ನೀವು ಯಾಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ? ಯಾಕೆ ಅಂತ ಹೇಳಿದ್ರೆ, ನಾನು ಸ್ಪೆಷಲೈಸ್ಡ್ ಫಾರ್ ಸೋಷಿಯಲ್ ಸೈನ್ಸ್ ಟೀಚಿಂಗು, 5 ವರ್ಷ ಸೋಷಿಯಲ್ ಸೈನ್ಸ್ ಓದಿದ ಮೇಲೆ ನನಗೆ ಅಪಾಯಿಂಟ್ಮೆಂಟ್ ಆದದ್ದು. ಸಿಲೆಬಸ್ ಏನು ಅನ್ನೋದನ್ನು ಗವರ್ಮೆಂಟ್ ಕೊಟ್ಟಿದೆ. ಆ ಪಾಠ ಪುಸ್ತಕ ಇಲ್ಲದೆ ಪಾಠ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಆದರೆ ನನ್ನ ನೇಮಕಾತಿ ಮಾಡಿದ್ಯಾಕೆ? ಈಗ ಸಾಮರ್ಥ್ಯ, ಈಗ ಒಬ್ಬ ಶಿಕ್ಷಕನ ಸಾಮರ್ಥ್ಯ, ಸಿಲೆಬಸ್ ಸಿಕ್ಕಿದ್ರೆ ಸಾಕು, ಪಾಠ ಏನು ಅಂತ ನಾವು ಹೇಳ್ಬೋದು. ನಾನು ಸಿಲೆಬಸ್ ಬೇಡ ಅಂತ ಹೇಳಲಿಲ್ಲ. ಮಗುವಿಗೆ ಯಾಕೆ ನಾನು ಹೇಳಿದ್ದಂದ್ರೆ, ಈಗ 5ನೇ ಕ್ಲಾಸ್ವರೆಗೆ 4ನೇ ಕ್ಲಾಸ್ವರೆಗೆಲ್ಲ ಇದ್ರೆ 2ನೇ ಕ್ಲಾಸ್ ಅಂತ ಇಟ್ಕೊಳ್ಳಿ, ಅದು ತೊಂದರೆ ಇಲ್ಲ. ಆದರೆ ಯಾಕೆ ಅಂತ ನಾನು ಇದನ್ನು ಹೇಳಿದ್ದು ಅಂತ ಹೇಳಿದ್ರೆ, ಮಗುವಿಗೆ ಸ್ಥಳೀಯವಾದದ್ದರ ಮುಖಾಂತರವೇ ಕಲಿಕೆ ಪ್ರಾರಂಭ ಆಗಬೇಕು. ನೋಡಿ, ಮಗುವಿನ ಮೊದಲ ಕಲಿಕೆ ಹೇಗೆ ಆಗ್ತದೆ? ಮಗು ಸಾಮಾಜೀಕರಣಗೊಳ್ಳುವುದು ತಾಯಿಯ ಮೂಲಕ. ಖಂಡಿತ. ಅದರ ಧ್ವನಿ ನೋಡಿ, ಮಾ 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 ಅಂತ ಹೇಳಿದ್ದೆ ಅಮ್ಮ ಅಂತ ಆಗುದು, ಪಾ 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 ಅಂತ ಹೇಳಿದ್ದೆ ಅಪ್ಪ ಅಂತ ಆಗುದು. ಅಂದರೆ ಮಗು ಕುಟುಂಬದಿಂದ ಅದರ ಕಲಿಕೆಯನ್ನು ಪ್ರಾರಂಭ ಮಾಡೋದು. ನೀವು ಶಾಲೆಗೆ ಬಂದಾಗ ಪಾಠ ಪುಸ್ತಕವನ್ನು ಇಡೀ ರಾಜ್ಯದ ವ್ಯವಹಾರವನ್ನು ಇಟ್ಟುಕೊಂಡು ಕಲಿಸಬೇಕು ಅಂತಾದರೆ, ಈಗ ಉದಾಹರಣೆಗೆ ಕೊಡಗಿನಲ್ಲಿ ನೀವು ಕಲಿಸ್ತೀರಿ ಅಂತೇಳಿ ಆದರೆ ಕಿತ್ತಳೆ ಹಣ್ಣಿನ ಉದಾಹರಣೆಯನ್ನು ಇಟ್ಟುಕೊಂಡು ಬಹಳ ಚೆನ್ನಾಗಿ ಮಗುವಿಗೆ ಕಲಿಸ್ಬೋದು. ದಕ್ಷಿಣ ಕನ್ನಡದಲ್ಲಿ ಆದಾಗ ನೀವು ಅಡಿಕೆಯನ್ನು ಉದಾಹರಣೆ ಇಟ್ಟುಕೊಂಡು ಕಲಿಸ್ಬೋದು, ಆಯಿತಾ? ನೀವು ಬೀದರಿಗೆ ಹೋದರೆ ಕಾಯಿ ಪಲ್ಯಗಳ ಉದಾಹರಣೆಯನ್ನು ಇಟ್ಟುಕೊಂಡು ಕಲಿಸ್ಬೋದು. ನೀವು ಇದು ಶೇಂಗಾ ಅಂತೇಳಿ ಇಲ್ಲಿಯ ಮಕ್ಕಳಿಗೆ ಕಲಿಸ್ಲಿಕ್ಕೆ ಹೊರಟ್ರೆ ಇವರಿಗೆ ಕಡ್ಲೆ ಅಂತ ಹೇಳಿದರೆ ಗೊತ್ತಾಗೋದು, ಆಯಿತಾ? ಅಲ್ಲಿ ಅಡಿಕೆ ಬೆಳೆಯದೇ ಇರುವ ಕಡೆಗೆ ಒಂದು ಅಡಿಕೆಯ ಪರಿಚಯವನ್ನು ಮಾಡಿಕೊಂಡು ಹೋಗೋದು. ಅದಕ್ಕಿಂತ ಆ ಸ್ಥಳೀಯವಾದ ಅನುಭವಗಳ ಮೂಲಕವೇ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಇದು ಎಲ್ಲವನ್ನು ಕಲಿತಾ ಹೋಗ್ಬೋದು. ಹಾಗೆ ಕಲಿತಾ ಹೋಗುವಂಥದ್ದು ಹೆಚ್ಚು ಸಶಕ್ತವಾಗಿರ್ತದೆ ಅಂತ. ಮತ್ತು ಈಗ ನೀವು ಭಾಷೆಯ ಬಗ್ಗೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಿರಿ, ಕಲಿಯುವುದು ಅಂತೇಳಿ. ಏನನ್ನು ಕಲಿಯುವುದು ಅನ್ನೋದು ಮುಖ್ಯ, ಹೇಗೆ ಕಲಿಬೇಕು ಅನ್ನೋದು ಮುಖ್ಯ. ಈಗ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಹೇಗೆ ಕಲಿಬೇಕು ಗೊತ್ತುಂಟ? ಮೊದಲು ಅಕ್ಷರವೋ ಶಬ್ದವೋ ಅಲ್ಲ, ಮೊದಲು ಆ ಭಾಷೆಯನ್ನು ಮಗು ಕೇಳಬೇಕು, ಆಯ್ತಾ? ಕೇಳಿದ ನಂತರ ಕೇಳಿದ ಪದಗಳನ್ನು ರಿಪೀಟ್ ಮಾಡಲಿಕ್ಕೆ ಮಗುವಿಗೆ ಸಾಧ್ಯ ಆಗಬೇಕು. ಪದಗಳನ್ನು ರಿಪೀಟ್ ಮಾಡಲಿಕ್ಕೆ ಸಾಧ್ಯ ಆದ ಮೇಲೆ ಅಕ್ಷರವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗಬೇಕು. ಅಕ್ಷರವನ್ನು ಗುರುತಿಸಿದ ಮೇಲೆ ಓದಲಿಕ್ಕೆ ಸಾಧ್ಯ ಆಗಬೇಕು. ಕೊನೆಯಲ್ಲಿ ಅದು ಬರೀಲಿಕ್ಕೆ ಶುರು ಮಾಡಬೇಕು. ನಮ್ಮ ಕಲಿಕೆಯ ಮೆಥಡು ಮಾತೃಭಾಷೆ ಆಗ್ತದೆ, ಕನ್ನಡ ಆಗ್ತದೆ, ಹೀಗೆ ಆಗ್ತದೆ. ಯಾಕೆಂದರೆ ಕುಟುಂಬದಿಂದಲೇ ಬರ್ತದೆ ಅದು. ನೀವು ಇಂಗ್ಲೀಷನ್ನು ಕಲಿಸಲಿಕ್ಕೆ ಶುರು ಮಾಡುವಾಗ ABCD ಬರೀಲಿಕ್ಕೆ ಶುರು ಮಾಡಿತು ಅಂತಾದರೆ ಉಳಿದ 4 ಹಂತಗಳು ಮಗುವು ಯಾವಾಗ ಕಲಿತದೆ? ಕೇಳುವಂಥದ್ದು, ಕೇಳುವುದು, ಆಲಿಸುವುದು, ಗ್ರಹಿಸುವುದು, ಅರ್ಥ ಮಾಡಿಕೊಳ್ಳುವುದು, ಇದೆಲ್ಲ ಪ್ರಕ್ರಿಯೆ ಆಗಬೇಕಲ್ಲ. ಇದೆಲ್ಲ ಆದ ಮೇಲೆ ಬರೀಲಿಕ್ಕೆ ಕಲಿಯುವುದು. ಇದನ್ನು ನಾವು ಬರೀಲಿಕ್ಕೆ ಕಲಿಯುವುದರಲ್ಲಿ ಕೂಡ ಸರ್, ಈಗ ನೀವು ಹೇಳಿದ ವಿಚಾರಕ್ಕೆ ಬರೋದಾದ್ರೆ ಆಲಿಸುವುದು, ನಾವು ಶಬ್ದಗಳನ್ನು ಮಾತುಗಳನ್ನು ಆಲಿಸ್ತೇವೆ.
ಆದರೆ ಬರೀಲಿಕ್ಕೆ ಆರಂಭ ಮಾಡುವಾಗ ನಾವು ಒಂದೊಂದೇ ಅಕ್ಷರಗಳನ್ನು ಕಲಿತಾ ಹೋಗ್ತೇವೆ. ಹೌದು. ಶಬ್ದಗಳನ್ನು ಮೂಲಕ ಬರೆಯುವಂಥ ಪ್ರಕ್ರಿಯೆ ಇಲ್ಲ ಇಲ್ಲ ಅಕ್ಷರಗಳ ಮೂಲಕವೇ ಬರೆಯುವುದು. ಅದು ಅದು ಎಷ್ಟರ ಮಟ್ಟಿಗೆ ಅದು ಸೈಂಟಿಫಿಕಲ್ ಅಂತ ಅಕ್ಷರಗಳ ಮೂಲಕ ಅಲ್ಲ, ಅದು ಕಲಿಯುವ ಒಂದು ಪದ್ಧತಿ, ಒಂದು ಪದ್ಧತಿ. ಆ ಪದ್ಧತಿಯೇ ಅಂತಿಮ ಅಂತಲ್ಲ. ಈಗ ಕಲಿಯುವ ಪದ್ಧತಿಗಳು ತುಂಬಾ ಇವೆ. ಆ ತುಂಬಾ ಪದ್ಧತಿಗಳಲ್ಲಿ ಇದು ಒಂದು ಪದ್ಧತಿ. ಅವಶ್ಯಕತೆ ಇದ್ದಲ್ಲಿ ಇದನ್ನು ಬಳಸಿಕೊಳ್ಳಬಹುದು, ಅವಶ್ಯಕತೆ ಇದ್ದಲ್ಲಿ ಇನ್ನೊಂದನ್ನು ಬಳಸಿಕೊಳ್ಳಬಹುದು. ಈಗ ನಾವು ಕಾನ್ಸೆಪ್ಟ್ ಏನ್ ಮಾಡ್ಕೊಂಡು ಬಿಡ್ತೇವೆ ಅಂದ್ರೆ, ಈಗ ಕ್ಲಾಸ್ ರೂಮಿಗೆ ಇನ್ಸ್ಟ್ರಕ್ಷನ್ ಮೀಡಿಯಾಸ್ ಅಂದ್ರೆ ಟೀಚಿಂಗ್ ಏಡ್ಸ್ ತಗೊಂಡು ಹೋಗ್ಬೇಕು ಅಂತ ಇದೆ. ಟೀಚಿಂಗ್ ಏಡ್ಸ್ ತಗೊಂಡೋಗ್ಬೇಕು ಅಂತಂದ್ರೆ ಎಲ್ಲಾ ಕ್ಲಾಸಿಗೂ ಟೀಚಿಂಗ್ ಏಡ್ ತಗೊಂಡು ಹೋಗುಂತಲ್ಲ. ಅಗತ್ಯ ಇದ್ದಾಗ ಇದನ್ನು ತೆಗೆದುಕೊಂಡು ಹೋಗು. ಇದೇ ಅಗತ್ಯ ಇಲ್ವಾ? ಅಗತ್ಯ ಇದ್ದಾಗ ನಾನು ಕ್ಲಾಸಿಗೆ ಟೇಪ್ ರೆಕಾರ್ಡ್ ತಗೊಂಡು ಹೋಗ್ಬೋದು. ಅಗತ್ಯ ಇದೆ ಅಂತಾದ್ರೆ ಚಾರ್ಟ್ ತಗೊಂಡು ಹೋಗ್ಬೋದು. ಅಗತ್ಯ ಇದೆ ಅಂತಾದ್ರೆ ಕಂಪ್ಯೂಟರ್ ತಗೊಂಡೋಗಿ ಅದರಲ್ಲಿ ದೃಶ್ಯವನ್ನು ತೋರಿಸ್ಬೋದು. ಅಗತ್ಯ ಇಲ್ಲ ಅಂತಂದ್ರೆ ಇದು 3-4 ಬಿಡ್ಬೋದು. ಹಾಗೆ ಇಲ್ಲಿ ಶಬ್ದದ ಮೂಲಕ ಕಲಿಯುವುದು ಒಂದು ಪದ್ಧತಿ, ಅಕ್ಷರದ ಮೂಲಕ ಕಲಿಯುವುದು ಒಂದು ಪದ್ಧತಿ, ಕಂಠಪಾಠದ ಮೂಲಕ ಕಲಿಯುವುದು ಇನ್ನೊಂದು ಪದ್ಧತಿ, ಅರ್ಥಗ್ರಹಣದ ವಿಧಾನದ ಮೂಲಕ ಕಲಿಯುವುದು ಮತ್ತೊಂದು ಪದ್ಧತಿ. ಈ ಪದ್ಧತಿಗಳಲ್ಲಿ ಯಾವುದನ್ನು ಎಲ್ಲಿ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತಿರಬೇಕು. ಅದೇ ಇದೇ ಮೆಥಡೇ ಕರೆಕ್ಟ್ ಅಂತ ಹೇಳಲಿಕ್ಕಾಗುವುದಿಲ್ಲ. ಈಗ ನೀವು ಹೇಳಿದ್ದು ಒಂದು ಉಂಟಲ್ಲ, ಶಬ್ದದ ಮೂಲಕ ಕಲಿಯುವಂಥದ್ದು, ಅದು ಮಗು ಬಹಳ ಬೇಗ ಗ್ರಾಸ್ಪ್ ಮಾಡಿಕೊಳ್ಳುವ ಮಗು ಆದರೆ ಅದು ತುಂಬ ಈಸಿ ಆಗ್ತದೆ ಮಗುವಿಗೆ. ಆಯ್ತಾ? ಸ್ವಲ್ಪ ನಿಧಾನ ಕಲಿಕೆಯ ಮಗು ಅಂತೇಳಿ ಆದರೆ ಅಕ್ಷರವನ್ನು ಕಲಿಸಿ ಆಮೇಲೆ ಶಬ್ದವನ್ನು ಕಲಿತ್ರೆ ಅನುಕೂಲ ಆಗ್ತದೆ. ಅದೇ ಇನ್ನೊಂದಿದೆ, ಸ್ಥಳೀಯ ಭಾಷೆಯಲ್ಲಿ ನೀವು ಕಲಿಸ್ತೀರಿ ಅಂತೇಳಿ ಆದರೆ ಶಬ್ದಗಳ ಮೂಲಕ ಕಲಿಸುವುದು ಹೆಚ್ಚು ಉಪಯೋಗ ಆಗ್ತದೆ. ನೀವು ಒಂದು ಈಗ ವಿದೇಶಿ ಭಾಷೆ, ಇಂಗ್ಲೀಷನ್ನು ನಾನು ಹೇಳೋದಿಲ್ಲ, ಫ್ರೆಂಚನ್ನು ಕಲಿಸ್ತೀರಿ ಅಂತ ಇಟ್ಕೊಳ್ಳಿ. ಫ್ರೆಂಚನ್ನು ಕಲಿಸುವಾಗ ನೀವು ಶಬ್ದದ ಮೂಲಕ ಕಲಿಸಿದ್ದು ಇಫೆಕ್ಟಿವ್ ಆಗುವುದಿಲ್ಲ, ಅಲ್ಲಿ ಅಕ್ಷರದ ಮೂಲಕ ಕಲಿಸಬೇಕಾಗ್ತದೆ. ಅಂದರೆ ವಿವಿಧ ಸನ್ನಿವೇಶಗಳಿಗೆ ವಿವಿಧ ಪದ್ಧತಿಗಳು ಉಪಯೋಗಕ್ಕೆ ಬರ್ತದೆ ಅಂತ. ಎಸ್ 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 ಸರ್, ಈಗ ನಾವು ವಿಚಾರಕ್ಕೆ ಬರೋಣ. ಪಠ್ಯಪುಸ್ತಕ ರಚನೆಯ ಸಂದರ್ಭದಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶಗಳು ಏನು, ಅಥವಾ ಆದ್ಯತೆಗಳು ಯಾವುದಕ್ಕೆ ಇರಬೇಕು ಅಂತ? ಒಂದು, ಪಠ್ಯದ ಗಾತ್ರ. ಆ ಪಠ್ಯವನ್ನು ತರಗತಿಯಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ದೊರಕುವ ಸಮಯ, ಇದು 2 ಹೊಂದಾಣಿಕೆ ಆಗಬೇಕು. ಈಗ ನಾನು SSLC ಓದುವಾಗ 112 ಪುಟದ ಸಮಾಜ ವಿಜ್ಞಾನ ಪಾಠ ಪುಸ್ತಕ ಇತ್ತು. ಓಕೆ, ಆಯ್ತಾ? ಈಗ ನಾನು ಪಾಠ ಮಾಡುವಾಗ 362 ಪುಟದ ಸಮಾಜ ವಿಜ್ಞಾನ ಪಾಠ ಪುಸ್ತಕ ಇದೆ. ಪಾಠ ಮಾಡಲಿಕ್ಕೆ ಇರುವಂತ ಅವಧಿ ಕಡಿಮೆಯಾಗಿದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಪಾಠವನ್ನು ಹೇಗೆ ವರ್ಗಾಯಿಸಲಿಕ್ಕೆ ಸಾಧ್ಯ? ಆವಾಗ ಇಲ್ಲಿ ಸುಲಭವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಕೊರೋನಾದಂತ ಸನ್ನಿವೇಶದಲ್ಲಿ ಅದು ಖಂಡಿತ ಕೂಡ 2 ತಿಂಗಳು ಪಾಠ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದ್ರೆ ಇಡೀ ಪಾಠ ಪುಸ್ತಕವನ್ನು ಡಿವೈಡ್ ಮಾಡಿ ಇಷ್ಟಕ್ಕೆ ಹಂಚಿಕೆ ಮಾಡಿ ಕೊಡೋದು. ಹಾಗಾದರೆ ನಾನೊಂದು ಪ್ರಶ್ನೆಯನ್ನು ಕೇಳೋದು, 10 ತಿಂಗಳಲ್ಲಿ ಮಾಡಬೇಕಾದಂಥ ಪಾಠ 8 ತಿಂಗಳಿಗೆ ನೀವು ಅದನ್ನು ಹಂಚಿಕೆ ಮಾಡಿ ಕೊಡಲಿಕ್ಕೆ ಆಗ್ತದೆ ಅಂತಾದರೆ 10 ತಿಂಗಳಲ್ಲಿ ಮಾಡಬೇಕಾದ ಪಾಠವನ್ನು 1 ತಿಂಗಳಿಗೆ ಹಂಚಿಕೆ ಮಾಡಿ ಕೊಡ್ಬೋದಾ? 1 ತಿಂಗಳಿಗೆ ಆಗ್ಬೋದು ಅಂತಾದರೆ 1 ವಾರಕ್ಕೆ ಕೊಡ್ಬೋದಾ? ಈಗ ಇದು ಹೇಗೆ ಅಂದರೆ 50 ಪಾಠ ಇದೆ ಅಂತ ಇಟ್ಕೊಳ್ಳಿ, ತಿಂಗಳಿಗೆ 5 ಪಾಠದಾಗ ಆಗಬೇಕು ಅಂತ ಇಟ್ಕೊಳ್ಳಿ. ನಮಗೆ 5 ತಿಂಗಳು ಉಳಿಯಿತು ಅಂತಾದರೆ ತಿಂಗಳಿಗೆ 10 ಪಾಠದಾಗೆ ಮಾಡಿ ಅಂತೇಳಿ ಹೇಳಿದರೆ ಆವಾಗ ಹಾಗೆ ಡಬಲ್ ಮಾಡಿದರೆ ಪಾಠ ಮಾಡಿದರೆ ಅದು ಮಕ್ಕಳಿಗೆ ಕನ್ವೆ ಆಗ್ತದ? ಅಂದರೆ ಅಲ್ಲಿ ಆ ಕಲಿಕೆಯ ಪ್ರಕ್ರಿಯೆ ನಡೀತದ ಅಂತ ನಾನು ಹೇಳೋದು. ಈಗ ಇದು ಏನಾಗಿದೆ ಅಂದರೆ ಪ್ರಶ್ನೋತ್ತರಗಳೇ ಕಲಿಕೆ ಅಂತ ಆಗಿರುವುದರಿಂದಾಗಿ ಇದು ಒಟ್ಟು ಪ್ರಶ್ನೋತ್ತರಗಳನ್ನು ತಯಾರು ಮಾಡಿ ಎಕ್ಸಾಮ್ ಬರೆಯುವುದು ಮಹತ್ವದ್ದು ಅಂತ ಹೇಳಿ ಆದದ್ರಿಂದ ಈ ಕಲಿಕಾ ಪ್ರಕ್ರಿಯೆಗೆ ಸಮಯದ ವಿಂಗಡಣೆಯ ಬಗ್ಗೆ ನಾವು ಕಲ್ಪನೆ ಇಟ್ಕೊಳ್ತಾ ಇಲ್ಲ. ಒಂದು, ಪಠ್ಯದ ಗಾತ್ರ. 2ನೇದು, ಸಹಜ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಒಂದು ಪಾಠಕ್ಕೆ ಸಿಗಬೇಕಾದಂಥ ಸಮಯ. ಆ ಸಮಯದಲ್ಲಿಯೂ ಅಧ್ಯಾಪಕರಿಗೆ ಎಷ್ಟು ಸಿಗ್ತದೆ ಗೊತ್ತಿಲ್ಲ. ಈಗ ಒಂದು CL ಹೋಗ್ತದೆ, ಆಮೇಲೆ ಬೇರೆ ಯಾವುದೋ ಕ್ರೀಡಾಕೂಟ ಮತ್ತೊಂದು ಮೊದಲೊಂದು ಅಂತ ಹೋಗ್ತದೆ. ಅದನ್ನು ಎಷ್ಟು ಸ್ಪೆಷಲ್ ಕ್ಲಾಸ್ ಮಾಡಿಕೊಳ್ಬೋದು ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಸೈಂಟಿಫಿಕ್ ಆಗಿರ್ಬೇಕಲ್ಲ. ಇದು 2ನೇದು. 3ನೇದು ಏನು ಅಂತ ಹೇಳಿದ್ರೆ, ಮಕ್ಕಳ ವಯಸ್ಸು ಮತ್ತು ಮನಸ್ಸು. ವಯಸ್ಸನ್ನು ನೋಡಿ, ಮಕ್ಕಳ ವಯಸ್ಸು ಯಾಕೆ ಮುಖ್ಯ ಆಗ್ತದೆ ಅಂದ್ರೆ, ಈಗ ಇದು ಏನಂದ್ರೆ ರೀಪ್ರೊಡಕ್ಷನ್ ಸಿಸ್ಟಮ್, ಮಗು ಜನನದ ಪ್ರಕ್ರಿಯೆ, ಪ್ರಜನನ ಪ್ರಕ್ರಿಯೆ. ಈ ಪ್ರಜನನ ಪ್ರಕ್ರಿಯೆಯ ಬಗ್ಗೆ 2ನೇ ಕ್ಲಾಸಿನ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗ್ತದ? ಆ ವಯಸ್ಸಿಗೆ ರೀಚ್ ಆಗಿರುವುದಿಲ್ಲ. ಅಂದ್ರೆ ನಾನಿದು ಸರಳ ಉದಾಹರಣೆಯಾಗಿ ಹೇಳಿದೆ ಅಷ್ಟೇ. ಈಗ ಬೇರೆ ಪಠ್ಯ ವಿಷಯಗಳು ಕೂಡ ಒಂದೊಂದು ಹಂತ ಅನ್ನುವಂಥದ್ದಿದೆ.
ಅದು ಎಜುಕೇಶನ್ ಸೈಕಾಲಜಿಯಲ್ಲಿ ಬರ್ತದೆ. ಈಗ ಲಾರೆನ್ಸ್ ಕೊಹಲ್ಬರ್ಗ್ ಥಿಯರಿ ಅಂತ ಬರ್ತದೆ, ನೈತಿಕತೆಯ ವಿಕಾಸ ಸಿದ್ಧಾಂತ ಅಂತ. ಅಲ್ಲಿಗಾದಾಗ ಸಾಮಾನ್ಯ PUC ಸೆಕೆಂಡ್ ಇಯರ್ PUC ಮುಗಿಯುವವರೆಗೂ ಕೂಡ ಅವರು ಒಂದು ಹೈಸ್ಕೂಲ್ ಹಂತದಲ್ಲಿ ನೈತಿಕತೆಯ ಸಾರ್ವತ್ರಿಕ ನಿಯಮದ ತತ್ವ ಅಲ್ಲಿಗೆ ಅಪ್ಲೈ ಆಗ್ತದೆ. ಅಂದರೆ ಯಾವುದು ನೀತಿ ಎಂದು ಮಗು ಭಾವಿಸ್ತದೋ ಅದು ಸಾರ್ವತ್ರಿಕವಾಗಿ ಎಲ್ಲರಲ್ಲೂ ಇರಬೇಕು ಅಂತ ಅದು ಅರ್ಥ ಮಾಡಿಕೊಳ್ಳೋದು. ಆಯ್ತಾ? ಅಂತ ಸಂದರ್ಭದಲ್ಲಿ ನೀವು ನೈತಿಕತೆ ಪರ್ಸನಲೈಸ್ ಆಗಿ ಆ ಸನ್ನಿವೇಶದಲ್ಲಿ ನಿರ್ದಿಷ್ಟ ಕಾಂಟೆಕ್ಸ್ಟಲ್ಲಿ ಯಾವುದು ನೀತಿಯಾಗಿರ್ತದೆ ಅಂತ ಹೇಳುವಂಥ ವಿಮರ್ಶೆಯನ್ನು ಒಳಗೊಂಡ ಪಾಠವನ್ನು ಕೊಡಬಾರ್ದು. ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋದು ಫಸ್ಟ್ BA ಅಥವಾ ಫಸ್ಟ್ ಇಯರ್ ಡಿಗ್ರಿಗೆ ಬಂದಾಗ. ಅದು ಹೈಸ್ಕೂಲ್ ಹಂತದಲ್ಲಿ ಸಾಧ್ಯ ಇಲ್ಲ. ಅದು ಅಂದರೆ ಇಲ್ಲಿ ಎಜುಕೇಷನ್ ಫಿಲಾಸಫಿ, ಶಿಕ್ಷಣ ಶಾಸ್ತ್ರ ಇದೆ ಅಲ್ಲ, ಸೈಂಟಿಫಿಕಲ್ ಆಗಿ ಮಕ್ಕಳಿಗೆ ಹೇಗೆ ಹೇಗೆ ಅಭ್ಯಾಸ ಮಾಡಿಸ್ತಾ ಹೋಗಬೇಕು ಅಂತ, ಅದಕ್ಕೂ ಮತ್ತು ಪಾಠ ಪುಸ್ತಕಗಳ ನಡುವೆ ಹೊಂದಾಣಿಕೆ ಬರ್ತಾ ಇಲ್ಲ. ಈಗ ಸಾಮಾನ್ಯ ಒಂದು ಜನರಲೈಸ್ಡ್ ಆದಂಥ ಒಂದು ಮಾತು ನೀವು ಹೇಳಿದ ವಿಚಾರಕ್ಕೆ ಸಂಬಂಧ ಎಷ್ಟೋ ಮಂದಿ ಮಾತನಾಡುವಾಗ ಹೇಳೋದುಂಟು, ಇದು ನಾನು ಕಲಿಯುವಾಗ ಇದೆಲ್ಲ ಡಿಗ್ರಿಯಲ್ಲಿ ಮಾತ್ರ ಇತ್ತು, ಈಗ ನನ್ನ ಮಗ ಕಲಿಯುವಾಗ ಇದು 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸಿಗೆ ಬಂದಿದೆ ವಿಚಾರ ಅಂತ. ಬಹುಶಃ ನೀವು ಹೇಳಿದ ಏನು ಆ ಒಂದು ವಿಚಾರ ಅಥವಾ ವಸ್ತುವನ್ನು ಈಗ ನಾವು ತುಂಬಾ ಸಣ್ಣ ಕ್ಲಾಸಿಗೆನೆ ತಗೊಂಡೋಗಿ ಆಗ್ತಾ ಇದ್ದೇವೆ. ಅದರಲ್ಲಿ 2 ಅಂಶಗಳಿವೆ ಸರ್. ಒಂದು ಏನಂದ್ರೆ ಈಗ ನಾನು ಡಿಗ್ರಿ ಓದುವಾಗ ಸ್ಮಾರ್ಟ್ ಫೋನ್ ಇರಲಿಲ್ಲ, ಆಯ್ತಾ? ಆವಾಗ ಸ್ಮಾರ್ಟ್ ಫೋನಿನ ಬಗ್ಗೆ ಡಿಗ್ರಿಯಲ್ಲಿಯೂ ನನಗೆ ಪಾಠ ಪುಸ್ತಕದಲ್ಲಿ ಬರಲಿಲ್ಲ, ಆಯ್ತಾ? ಈಗ ಅದು 3ನೇ ಕ್ಲಾಸಿಗೆ ಕೊಟ್ಟರೆ ಅದನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ 3ನೇ ಕ್ಲಾಸಿನ ಮಗು ಕೂಡ ಅದು ಆಕ್ಸೆಸೇಬಲ್, ಆದ ಕಾರಣ ಅದರಲ್ಲಿ ಏನು ಸಮಸ್ಯೆ ಇಲ್ಲ, ಆಯ್ತಾ? ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಆ ವಯಸ್ಸಿಗೆ ರಿಸೀವ್ ಮಾಡಬಹುದಾದ ಸಾಮರ್ಥ್ಯವನ್ನು ಅದಕ್ಕಿಂತ ತೀರಾ ಕೆಳ ಹಂತದಲ್ಲಿರುವ ಮಗುವಿನ ಸಾಮರ್ಥ್ಯಕ್ಕೆ ಅದನ್ನು ಹಾಕುವುದು, ಅದು ಹೇರಿಕೆ ಆಗ್ತದೆ. ಇದು ಬೇಡ ಅಂತ ನಾವು ಹೇಳ್ತಾ ಇರೋದು. ಈಗ ಈ ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಕೇಳೋದು, ಈಗ ನಮ್ಮಲ್ಲಿ ಪಠ್ಯಪುಸ್ತಕ ಮಾಡುವಂಥ ಸಮಿತಿ ಎಲ್ಲ ಮಾಡಿಕೊಳ್ತಾರೆ, ಅದರ ಒಳಗಡೆ ಇದೆಲ್ಲ ಪರಾಮರ್ಶೆಗೆ ಬರುವುದಿಲ್ವಾ? ನೋಡಿ, ನಮ್ಮಲ್ಲಿ ಪಠ್ಯಪುಸ್ತಕದ ರಚನೆಗೆ ಬ್ರಿಟಿಷ್ ಪೂರ್ವಕಾಲದಲ್ಲಿ ಪಠ್ಯಪುಸ್ತಕ ಇತ್ತು, ಅದು ಆವಾಗಿನ ಸಂಗತಿಗಳು ಬೇರೆ. ನಾನು 1835 ಆನ್ವರ್ಡ್ಸ್ ಇದೆ ಹೇಳ್ತೇನೆ. ಪ್ರಾರಂಭದ ಹಂತದಲ್ಲಿ ಹೇಗೆ ಅಂತ ಹೇಳಿದ್ರೆ, ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರಲ್ಲ, ಈಗ ಅವರು ಯಾವುದನ್ನು ನೋಡಿ ಇದು ಪಠ್ಯಪುಸ್ತಕ ಆಗ್ಬೋದು ಅಂತೇಳಿ ಹೇಳ್ತಾರೋ ಅದು ಆ ಶಾಲೆಗೆ ಪಠ್ಯ, ಪ್ರಾರಂಭದ ಹಂತ. 2ನೇ ಹಂತದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು ಆಲ್ಮೋಸ್ಟ್ ಸ್ವಾತಂತ್ರ್ಯ ಬಂದ ಪ್ರಾರಂಭದ ದಿನಗಳಲ್ಲೂ ಇತ್ತು. ಅದು ಹೇಗೆ ಅಂದ್ರೆ, ನೀವು ಒಂದು ಪಾಠ ಪುಸ್ತಕ ಬರೆಯುವುದು, ನಾನು ಒಂದು ಪಾಠ ಪುಸ್ತಕ ಬರೆಯುವುದು, ಅವರು ಒಂದು ಪಾಠ ಪುಸ್ತಕವನ್ನು ಬರೆಯುವುದು. ಹೀಗೆ ಬರೆದ ಪಾಠ ಪುಸ್ತಕವನ್ನು ಶಿಕ್ಷಣ ಇಲಾಖೆ ಕಳಿಸಿಕೊಡುದು, ನಾನು ಇಂಥದ್ದನ್ನು ಬರೆದಿದ್ದೇನೆ ಅಂತ. ಶಿಕ್ಷಣ ಇಲಾಖೆ ಅದನ್ನು ಪರಿಶೀಲನೆ ಮಾಡಿ ನೀವು ಬರೆದದ್ದಾಗ್ಬೋದಾ, ನಾನು ಬರೆದದ್ದಾಗ್ಬೋದಾ, ಅವರು ಬರೆದದ್ದಾಗ್ಬೋದು ಅಂತ ಡಿಸೈಡ್ ಮಾಡ್ತದೆ. ಅದನ್ನು ಅವರು ಏನು ಮಾಡ್ತಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಆಗ್ತದೆ, ಎಲ್ಲ ಶಾಲೆಗಳಿಗೆ ಅದಾಗ್ತದೆ. ಆಮೇಲೆ 3ನೇ ಸ್ಟೇಜಲ್ಲಿ ಬಂದದ್ದು ಪಠ್ಯಪುಸ್ತಕ ರಚನಾ ಸಮಿತಿ ಅಂತ. ಈ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ನನಗೆ ನಾನು ಅಧ್ಯಯನ ಮಾಡಲಿಲ್ಲ, ಆದರೆ ನನಗೆ ಮೇಲ್ನೋಟಕ್ಕೆ ಗೊತ್ತಾದ ಹಾಗೆ, ಈಗ ಶಾಲೆಗಳಲ್ಲಿ ಪ್ರೈಮರಿ ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ D.Ed ಆಗಬೇಕು, ಹೈಸ್ಕೂಲಲ್ಲಿ ಪಾಠ ಮಾಡಬೇಕಾದ್ರೆ B.Ed ಆಗಬೇಕು, ಇದು B.Edಗೆ ಪಾಠ ಮಾಡಬೇಕಾದ್ರೆ M.Ed ಆಗಬೇಕು. ಪಠ್ಯಪುಸ್ತಕ ರಚನಾ ಸಮಿತಿಗೆ ಅಧ್ಯಕ್ಷ ಆಗಬೇಕು ಅಂತಾದ್ರೆ ಇದು ಯಾವುದು ಆಗಬೇಕಾಗಿಲ್ಲ, ಆಯ್ತಾ? ನನಗೆ ಗೊತ್ತಿದ್ದಾಗೆ ಡಾಕ್ಟರ್ ಮಹಾಬಲೇಶ್ವರ ರಾಯರು, ಡಾಕ್ಟರ್ ಎನ್ ಸುಕುಮಾರಗೌಡ, ರೋಹಿಡೇಕರ್, ಇವರು ಒಂದು 3-4 ಜನ ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಮೆಥಡಾಲಜಿಯನ್ನು ಅಭ್ಯಾಸ ಮಾಡಿದವರು. ಇದು ಪಠ್ಯಪುಸ್ತಕ ರಚನಾ ಮೆಥಡಾಲಜಿಯನ್ನು ಅಭ್ಯಾಸ ಮಾಡಿದವರು ಇದ್ದವರು, ಆಯ್ತಾ? ಇದು ಅದನ್ನು ಬಿಟ್ಟರೆ ಒಂದು ಇನ್ ಜನರಲ್ ಯೂನಿವರ್ಸಿಟಿಯ ಪ್ರೊಫೆಸರ್ಸ್ ಆಗ್ತಾರೆ. ಅದಲ್ಲ ಅಂತ ಹೇಳಿದ್ರೆ ಹೀಗೆ ಯಾರೋ ಒಂದು ಗುರುತಿಸಲ್ಪಟ್ಟ, ಅಂದರೆ ಸಾರ್ವಜನಿಕವಾಗಿ ಪಬ್ಲಿಸಿಟಿ ಇರುವ ಒಂದು ಇಂಟೆಲೆಕ್ಚುವಲ್ ಅಂತೇಳಿ ಗುರುತಿಸಿಕೊಂಡವರು ಆಗ್ತಾರೆ. ಹೊರತಾಗಿ ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸ ಮಾಡಿದ, ಮೆಥಡಾಲಜಿಯನ್ನೇ ಅಭ್ಯಾಸ ಮಾಡಿದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟು ವರ್ಕ್ ಆಗಲಿಲ್ಲ ಇದುವರೆಗೆ. ಮುಂದೆ ಆಗ್ಬೋದು ಆದರೆ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಆಯ್ಕೆ ಮಾಡುವಾಗ ಆವಾಗ ಮಾಡಿದ್ದಾರೆ, ಆವಾಗ ಹೈಸ್ಕೂಲಿಂದ ಪ್ರೈಮರಿ ಸ್ಕೂಲಿಂದ ಹೀಗೆಲ್ಲ ತಕೊಂಡು ಮಾಡಿದ್ದಾರೆ. ಆದರೆ ಅಧ್ಯಕ್ಷನೇ
ಇದು ಮೆಥಡಾಲಜಿಯನ್ನು ಮಾಡಿರೋದು ಹೊರತು ನೀವು ಸದಸ್ಯರ ಮೆಥಡಾಲಜಿಯನ್ನು ಮಾಡಿದ್ರೆ ಏನು ಉಪಯೋಗ ಆಗ್ತದೆ? ಫೈನಲಿ ಒಂದು ತೀರ್ಮಾನವನ್ನು ತಗೊಳ್ಬೇಕಾದ ಅಧ್ಯಕ್ಷರಲ್ಲ, ಇವರು ಸಲಹೆ ಕೊಡ್ಬೋದು ಅಷ್ಟೇ. ಕೆಲವೊಮ್ಮೆ ನಮ್ಮ ಶಿಕ್ಷಣ ಸಚಿವರಗಳ ಕ್ವಾಲಿಫಿಕೇಶನ್ ಬಗ್ಗೆ ಕೆಲವೊಮ್ಮೆ ಪ್ರಶ್ನೆ ಬರುತ್ತೆ ನಾವು ಇನ್ ಜನರಲ್ ಆಗಿ ಮಾತನಾಡುವಾಗ. ಅಲ್ಲ, ಸಚಿವರಿಗೆ ಸಮಸ್ಯೆ ಇಲ್ಲ, ಸಚಿವರು ಯಾರೂ ಆಗ್ಬೋದು. ಇದು ಮಿನಿಸ್ಟರ್ ಇನ್ಚಾರ್ಜ್ ಆಫ್ ದಿ ಡಿಪಾರ್ಟ್ಮೆಂಟ್, ಆಯ್ತಾ? ಆದ್ರೆ ಅವರು ಏನು, ಅವರು ಇಂಥದ್ದನ್ನು ಹೀಗೆ ಮಾಡಬೇಕು ಎಂದು ಸೂಚಿಸುವವರು. ವರ್ಕ್ ಮಾಡುವುದು ಯಾವುದು? ಪಠ್ಯಪುಸ್ತಕ ರಚನಾ ಸಮಿತಿ. ನಾನು ವರ್ಕ್ ಫೋರ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು. ಶಿಕ್ಷಣ ಸಚಿವರು ಇಟ್ಸ್ ಓಕೆ, ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನಾವು ಇದು ಇಂಥ ಅರ್ಹತೆ ಇರಬೇಕು, ಇಂಥದ್ದೇ ಆಗಬೇಕು ಅಂತ ಹೇಳೋದು ಕಂಪಲ್ಷನ್ ಮಾಡೋದು ಸರಿಯಲ್ಲ. ಅದು ಯಾರು ಬೇಕಾದ್ರೂ ಶಿಕ್ಷಣ ಸಚಿವರಾಗ್ಬೋದು. ಈಗ ಹೇಗೆ ಅಂದರೆ ಇವತ್ತು ಶಿಕ್ಷಣ ಸಚಿವರಾಗಿರೋರು ನಾಳೆ ಅಬಕಾರಿ ಸಚಿವರಾಗ್ಬೋದು, ನಾಡ್ದು ಗೃಹ ಸಚಿವರಾಗ್ಬೋದು, ಆಚೆ ನಾಡ್ದು ಮುಖ್ಯಮಂತ್ರಿಗಳಾಗ್ಬೋದು. ಅದು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ನ ಸಿಸ್ಟಮ್ ಅದು. ಆದರೆ ಈ ಬ್ಯೂರೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ಲ, ಅಲ್ಲಿಗಾದಾಗ ಕ್ವಾಲಿಫಿಕೇಶನ್ ಅವಶ್ಯಕತೆ ಇರ್ತದೆ. ನೀವು ಹೇಳಿದಾಗ ಬಹುಶಃ ಅಂಥದ್ದೊಂದು ಜಾರಿಯಲ್ಲಿ ಇದ್ದರೆ ಹೇಳೋದು BEd ಮಾಡಬೇಕು, MEd ಮಾಡಬೇಕು, DEd ಮಾಡಬೇಕು ಅಂತ ನಾನು ಹೇಳುದಿಲ್ಲ. ಅರಿವು ಇರಬೇಕು, ಮೆಥಡಾಲಜಿ ಅಂತ ನೀವು ಹೇಳಿದ್ರಲ್ಲ, ಮೆಥಡಾಲಜಿ ಗೊತ್ತಿರಬೇಕು. ಪಾಠ ಮಾಡುವ ಅಥವಾ ಪಾಠದಲ್ಲಿ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ನೋಡಿ ಎಲ್ಲಿ ಬರ್ತದೆ. ನಿಮಗೊಂದು ಉದಾಹರಣೆ ಕೊಡ್ತೇನೆ ನಾನು. ಒಂದು ಸಲ ಇದು ಬಂತು, ಈ ಜೈ ಭಾರತ ಜನ್ಯ ತನುಜಾತೆ ಹಾಡುವಾಗ ಶಾಲೆಯಲ್ಲಿ ವಿಜಯ ಭಾಸ್ಕರ್ ಅವರ ರಾಗ ಸಂಯೋಜನೆಯದನ್ನು ಹಾಡಬೇಕು ಅಂತ ಒಂದಷ್ಟು ಜನ ಸಿನಿಮಾದವರು, ಇನ್ನೊಂದಷ್ಟು ಜನ CS ಅಶ್ವಥ್ ಅವರ ಹಾಡಬೇಕು ಅಂತ. ಹೀಗೆಲ್ಲ ಆಗ್ತಾ ಇತ್ತು. ಅಲ್ಲಿ ಮೆಥಡಾಲಜಿ ಗೊತ್ತಿದ್ದವನಿಗೆ ಅರ್ಥ ಆಗ್ತದೆ. ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಯಾವಾಗಲೂ ಕೂಡ ಒಂದು ತಾಳ ಹಾಕಿಕೊಂಡು ಬುಟ್ಟಿಕೊಂಡು ಹೋಗುವಂತ ರಾಗದಲ್ಲಿ ಹಾಡಿದ್ರೆ ಅವುಗಳಿಗೆ ಇಷ್ಟ ಆಗುದು. ಈಗ ನೋಡಿ, ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಬೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ನಗುತಿಹನಿ, ಇಷ್ಟ ಆಗ್ತದೆ. ರೊಟ್ಟಿ ಅಂಗಡಿ ಕಿಟ್ಟಪ್ಪ, ನಂಗೆರಡು ರೊಟ್ಟಿ ತಟ್ಟಪ್ಪ, ಈ ರಾಗ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಇಷ್ಟ ಆಗ್ತದೆ. ಅವರಿಗೆ ನೀವು ಜೈ ಭಾರತ ಜನ ತನುಜಾತೆಯನ್ನಾದರೂ ಹಾಗೆ ಹಾಡಿ ಅವರಿಗೆ ಕೊಡಬೇಕು. ಅದು ಮಗುವಿಗೆ ಇಷ್ಟ ಆಗುವ ವಿಧಾನ. ಹೈಸ್ಕೂಲಿಗೆ ಬಂದಾಗ ಒಂದು ಜೋಶಲ್ಲಿ ಹಾಡುವಂಥದ್ದು ಇಷ್ಟ ಆಗ್ತದೆ, ಯಾಕಂದ್ರೆ ಅಡಾಲ್ಸೆಂಟ್ ಪೀರಿಯಡ್, ಆಯ್ತಾ? ಅಲ್ಲಿಗೆ ನೀವು C ಅಶ್ವಥ್ ಅವರ ರಾಗ ಸಂಯೋಜನೆಯನ್ನು ಹಾಕಬಹುದು. ಇದು ವಿಜಯ ಭಾಸ್ಕರ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದು PB ಶ್ರೀನಿವಾಸ್ ಅವರು ಹಾಡಿದ್ದು. PB ಶ್ರೀನಿವಾಸ್ ಅವರದ್ದು ಲೋ ಮೆಲೋಡಿ, ಅವರದ್ದು ಸ್ಲೋ ಮೆಲೋಡಿ. PB ಶ್ರೀನಿವಾಸ್ ಅವರ ಧ್ವನಿ ಮಾಧುರ್ಯವನ್ನು ಅನುಭವಿಸಬೇಕಾದ್ರೆ ಅವನಿಗೆ ಒಂದು 20-25 ವರ್ಷ ಆದ್ರೂ ಆಗ್ಬೇಕು. ಇಲ್ಲ ಇದ್ರೆ ಅದು ಧ್ವನಿ ಮಾಧುರ್ಯ ಸಣ್ಣದಂತಲ್ಲ ನಾನು ಹೇಳಿದ್ದು, ಅತ್ಯುತ್ತಮವಾಗಿದೆ ಅದು. ಆದ್ರೆ ಅದನ್ನು ಅನುಭವಿಸುವ ಮನಸ್ಥಿತಿ ಇದೆ ಅಲ್ಲ, ಅದನ್ನು ನೀವು ಪ್ರೈಮರಿ ಶಾಲೆಯ ಮಕ್ಕಳಿಗೆ PB ಶ್ರೀನಿವಾಸ್ ಹಾಡಿದ್ದನ್ನು ಹೇಗೆ ಕಲಿಸ್ತೀರಿ ನೀವು, ಅಥವಾ ವಿಜಯ ಭಾಸ್ಕರ್ ಅದನ್ನು ಹೇಗೆ ಕಲಿಸ್ತೀರಿ? ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮಗುವಿನ ಸ್ಥಾನದಲ್ಲಿ ನಿಂತು ಯಾವುದು ಇಷ್ಟ ಆಗ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಲ್ಪಡುವುದಿಲ್ಲ. ನನಗೆ ಮೊನ್ನೆ ಶಿವಪ್ರಕಾಶ್ ಅವರು ಒಂದು ವಿಚಾರ ಹೇಳಿದ್ರು, ಇದನ್ನು ಮುಗಿಸಿಬಿಡ್ತೇನೆ. ಅವರು 100 ವರ್ಷದ ಭಾಷಾ ಪಾಠ ಪುಸ್ತಕವನ್ನು ಅವರ PhDಗೆ ಆಯ್ಕೆ ಮಾಡಿಕೊಂಡು PhD ಮಾಡಿದವರು ಇಲ್ಲೇ ಇದ್ದಾರೆ, ಸಿಟಿಯಲ್ಲಿ ಇದ್ದಾರೆ ಶಿವಪ್ರಕಾಶ್ ಅವರು. ಅವರ ಹತ್ರ ನಾನು ಮಾತಾಡುವಾಗ ಅವರು ಒಂದು ಮಾತು ಹೇಳಿದರು. ಅವರಿಗೆ ತುಂಬ ಜನ ಟೀಚರ್ಸ್ ಅವರ ಅಬ್ಸರ್ವೇಷನ್ ಹೇಳಿದ್ರಂತೆ, ಕವಿತೆಗಳು ಮಕ್ಕಳಿಗೆ ಇಷ್ಟ ಆಗ್ತಾ ಇಲ್ಲ ಸರ್ ಅಂತೇಳಿ. ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ, ನಾವು ಪಾಠ ಪುಸ್ತಕದಲ್ಲಿ ಕೊಡುವಾಗ ನವ್ಯದವರದ್ದು ಇಷ್ಟಿರಬೇಕು, ನವೋದಯದವರದ್ದು ಇಷ್ಟಿರಬೇಕು, ಬಂಡಾಯದವರದ್ದು ಇಷ್ಟಿರಬೇಕು ಅಂತ ನಾವು ಹಂಚಿಕೆ ಮಾಡಿ ಕೊಡ್ತೇವೆ. ಅದು ಮಗುವಿಗೆ ಇಷ್ಟ ಆಗ್ತದೋ ಅಂತ ನಾವು ಯೋಚನೆ ಮಾಡೋದಿಲ್ಲ. ಮಗುವಿಗೆ ಸಹಜವಾಗಿ ಇಷ್ಟ ಆಗುವುದು ಯಾವುದು ಅಂತ ಹೇಳಿದ್ರೆ ಇಂಥದ್ದೇ. ಮಗುವಿಗೆ ನವೋದಯದ್ದೇ ಇಷ್ಟ ಆಗುದು, ನವೋದಯ ಶೈಲಿಯದ್ದಾದ್ರೆ ಮಗುವಿಗೆ ಇಷ್ಟ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಲ್ಲಿಗೆ ನಾ ಹೋದರಲ್ಲಿಗೆ ಬರುವನು ಅಮ್ಮ ಚಂದಿರ ನನ್ನವನು ಅಂತ ಹೇಳಿದ್ರೆ ಅದಕ್ಕೆ ಚಂದ್ರನನ್ನು ಗೊತ್ತುಂಟು, ನಾನು ಅನ್ನೋದು ಅದಕ್ಕೆ ದೃಶ್ಯೀಕರಣ ಆಗ್ತದೆ. ನೀ ಬಹಳ ಅಮೂರ್ತವಾದ ನವ್ಯ ಪಾಠವನ್ನು ಪದ್ಯವನ್ನು ಮಕ್ಕಳಿಗೆ ಕೊಟ್ಟರೆ ಆಗ್ತದ? ಇಲ್ಲಿ ಏನಾಗ್ತದೆ ಅಂದ್ರೆ, ಕವಿಗಳನ್ನು ಪ್ರತಿನಿಧಿಸ್ಲಿಕ್ಕಾಗಿ ಟೆಕ್ಸ್ಟ್ ಮಾಡೋದು ಅಂತೇಳಿ ಆಗಿಬಿಡ್ತದೆ. ಕವಿಗಳನ್ನು ಪ್ರಾದೇಶಿಕತೆ ಇದೆಲ್ಲ ಮಕ್ಕಳಿಗೆ ಇಷ್ಟ ಆಗುವಂತದ್ದನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ ಈ ಮೆಥಡಾಲಜಿಯ ಜ್ಞಾನ ಅಗತ್ಯ ಅಂತ ನಾನು ಹೇಳುದು. ಜ್ಞಾನ ಮಾಡಿರ್ಬೇಕು, ಡಿಗ್ರಿ ತಗೊಂಡಿರ್ಬೇಕು ಅಂತಲ್ಲ ನಾನು ಹೇಳ್ತೇನೆ. ಖಂಡಿತ. ಸೊ ಹಾಗಾಗಿ ಬಹುಶಃ ನಾನು ಅದು ಕರ್ನಾಟಕ ಅಂತ ಹೇಳೋದಲ್ಲ, ಯಾವುದೇ ರಾಜ್ಯಕ್ಕೆ ಆದರೂ ನೀವು ಹೇಳಿದ ಈ ಮೆಥಡಾಲಜಿಯ ಬಗ್ಗೆ ಅರಿವು, ಅದರ ಬಗ್ಗೆ ಒಂದು ಏನು ಕಮಿಟ್ಮೆಂಟ್ ಇಲ್ಲದೆ ಹೋದ ಪಕ್ಷದಲ್ಲಿ ಬಹುಶಃ ಪಠ್ಯಪುಸ್ತಕ ರಚನಾ ಸಮಿತಿಯವರು ಕೂಡ ಏನನ್ನು ಜಸ್ಟ್ ಒಂದು ಟ್ರಾನ್ಸ್ಫರ್ ಮಾಡುವಂಥದ್ದು ಅಥವಾ ಹೇರುವಂಥದ್ದು, ಅದು ಕಂಟೆಂಟ್ ಬೇಸ್ಡ್ ಆಗಿದೆ ಸರ್.
ಕಂಟೆಂಟ್ ಬೇಸ್ಡ್. ಈಗ ಮೊದಲು ಒಂದು ಟಿಪ್ಪು ಸುಲ್ತಾನ್ನ ಪತ್ರ ಅಂತ ಒಂದು ಪತ್ರ ಇದಿತ್ತು ಪಾಠ ಪುಸ್ತಕ. ಅದರಲ್ಲಿ ನಿಜವಾಗಿ ಅದ್ರ ಆಗಬೇಕಾದ್ದೇನೆಂದ್ರೆ ಪತ್ರ ಲೇಖನದ ಸಾಮರ್ಥ್ಯ ಮಕ್ಕಳಿಗೆ ಬರಬೇಕು. ಪತ್ರ ಲೇಖನದ ಸಾಮರ್ಥ್ಯ, ಬರೆಯುವುದು ಹೇಗೆ, ಒಂದು ಲೆಟರ್ ಅನ್ನು ಬರೆಯುವುದು ಹೇಗೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು. ನಾವು ಲೆಟರ್ ಅನ್ನು ಬರೆಯುವುದು ಹೇಗೆ ಅಂತ ಕಲಿಸ್ಲಿಕ್ಕೆ ಹೋಗ್ಲಿಲ್ಲ. ಟಿಪ್ಪು ಸುಲ್ತಾನ್ ಏನು ಬರೆದಿದ್ದಾರೆ ಅದನ್ನು ನೋಟ್ಸ್ ಕೊಟ್ಟದ್ದು, ಅದರ ಮೇಲೆ ಪರೀಕ್ಷೆ ಮಾಡಿದ್ದು, ಕಂಟೆಂಟ್ ಅನ್ನೇ ಕಲಿಸಿದ್ದು. ಈಗ ಭಾಷಾ ಪಾಠ ಪುಸ್ತಕದ ಉದ್ದೇಶ ಏನು ಅಂತ ಹೇಳಿದ್ರೆ ಭಾಷಾ ಸಾಮರ್ಥ್ಯ ಬೆಳಿಬೇಕು ಅಂತ. ತಂದೆಗೆ ಯಾವ ರೀತಿ ಬರೆಯುವಂಥದ್ದು, ಶಿಕ್ಷಕರಿಗೆ ಯಾವ ರೀತಿ ಬರೆಯುವಂಥದ್ದು, ಸ್ನೇಹಿತರಿಗೆ ಬರೆಯುವಂಥದ್ದು. ಕನ್ನಡದಲ್ಲಿಯೂ ಬಸವಣ್ಣ ಬರ್ತದೆ, ಹಿಂದಿಯಲ್ಲಿಯೂ ಬರ್ತದೆ, ಇಂಗ್ಲಿಷಲ್ಲೂ ಬರ್ತದೆ, ಸೋಷಿಯಲ್ ಸೈನ್ಸಲ್ಲೂ ಬರ್ತದೆ. ಈ 4 ಪಾಠ ಪುಸ್ತಕದಲ್ಲಿ ಬಂದಾಗಲೂ ಅದರ ಮೂಲಕ ಏನನ್ನು ಮಾಡಬೇಕು ಅನ್ನೋದಿದೆ. ಕನ್ನಡ ಪಾಠ ಪುಸ್ತಕದಲ್ಲಿ ಬಸವಣ್ಣ ಬಂದಾಗ ಬಸವಣ್ಣ ಬಳಸಿದ ವಚನ ಸಾಹಿತ್ಯದ ಶೈಲಿ ಏನು, ಭಾಷೆ ಅದರ ಮೂಲಕ ಹೇಗೆ ವಿಕಾಸ ಆಗಿತ್ತು, ಅದು ಮಕ್ಕಳಿಗೆ ಫೋಕಸ್ ಆಗಬೇಕು. ಆಮೇಲೆ ಇಂಗ್ಲಿಷಲ್ಲಿ ಬಂದಾಗ ಇಂಗ್ಲಿಷ್ ಭಾಷೆಯಲ್ಲಿ ಯಾವ ರಚನೆಗಳು ಇದನ್ನು ಹೋಲ್ತವೆ ಆ ದೃಷ್ಟಿಯನ್ನಿಟ್ಟುಕೊಂಡು ವಚನ ಸಾಹಿತ್ಯ ಕನ್ವೆ ಆಗಬೇಕು. ಸೋಷಿಯಲ್ ಸೈನ್ಸ್ ಅಲ್ಲಿ ಬಂದಾಗ ಬಸವಣ್ಣನ ಮುಖಾಂತರ ಸ್ಥಾಪಿಸಲ್ಪಟ್ಟ ಮೌಲ್ಯಗಳೇನು ಅದರ ಮುಖಾಂತರ ಮಕ್ಕಳಿಗೆ ಹೋಗ್ಬೇಕು. ನಾವು ಎಲ್ಲಾ ಪಾಠದಲ್ಲಿಯೂ ಕೇಳುವುದು ಒಂದೇ ಪ್ರಶ್ನೆ, ಬಸವಣ್ಣನವರು ಎಲ್ಲಿ ಹುಟ್ಟಿದರು ಅಂತ. ಆಯ್ತಾ, ಇದು ಅದಕ್ಕೆ ನಾನು ಹೇಳಿದ್ದು ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಮತ್ತು ಇದು ಹೊಂದಾಣಿಕೆ ಆಗಬೇಕು ಅಂತ. ಮೌಲ್ಯಮಾಪನ, ಬೋಧನೆ, ಪಠ್ಯ ರಚನೆ ಈ 3 ಒಂದಕ್ಕೊಂದು ಕೋಆರ್ಡಿನೇಟ್ ಆಗದೇ ಇದ್ರೆ ಕಲಿಕೆಯ ಉದ್ದೇಶ ಈಡೇರುವುದಿಲ್ಲ. ಮೌಲ್ಯಮಾಪನ, ಬೋಧನೆ ಮತ್ತು ಈಗ ಹೊಂದಾಣಿಕೆ ಆಗ್ತಾ ಉಂಟದು? ಇಲ್ಲ, ಹೊಂದಾಣಿಕೆ ಆಗುದಿಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ. ಭಾರಿ ಭಾರಿ ತುಂಬಾ ಸುಧಾರಣೆ ಅಗತ್ಯ ಅಂತ ಅನಿಸ್ತಾ ಉಂಟು. ತುಂಬಾ ಅಗತ್ಯ ಇದೆ, ಬಹಳ ಅಗತ್ಯ ಇದೆ, ತುಂಬಾ ಅಗತ್ಯ ಇದೆ. ಸೊ ಬಹುಶಃ ನಾವು ಎಲ್ಲೋ ನಮ್ಮ ಮಕ್ಕಳನ್ನು ಒಂದು ಕಲಿಸಬೇಕಾದ ಮಾರ್ಗದಿಂದ ಸ್ವಲ್ಪ ಈಚೆಗೆ ನಿಂತು ಅವರಿಗೆ ಏನನ್ನು ಬೋಧನೆ ಮಾಡ್ತಾ ಇದ್ದೇವೆ ಅನ್ನೋ ಕಂಟೆಂಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಕಂಟೆಂಟ್ ಅನ್ನು ಪ್ರೊವೈಡ್ ಮಾಡೋದು ಅಂದ್ರೆ ಇದು ಹೇಗಾಗಿದೆ ಅಂದ್ರೆ ಅಗಾಧವಾದ ಮಾಹಿತಿಗಳ ರಾಶಿಯನ್ನು ಮಕ್ಕಳ ತಲೆಗೆ ತುಂಬುವುದು ಹಾಗೆ ಆಗಿದೆ. ಈಗ ನೋಡಿ, ಒಬ್ಬನಿಗೆ ಒಂದು ಇಂಟ್ರೆಸ್ಟ್ ಬಂತು, ಯೋಗ ಬಾರಿ ಒಳ್ಳೇದುಂಟು ಅಂತ ಆಯ್ತು, ಯೋಗ ಕಲಿಸಿ ಆಗಿ 1ನೇ ಕ್ಲಾಸಿಗೆ ಅಂತ ಹೇಳಿ. ಮತ್ತೊಬ್ಬನಿಗೆ ಅನಿಸಿದ್ರೆ ಇದು ಏನಿಲ್ಲ, ಒಂದು ಧಾರ್ಮಿಕ ಕಲಿಸಿ ಅದನ್ನು ಅಂತ ಹೇಳಿ. ಮತ್ತೆ ಇನ್ನೊಬ್ಬನಿಗೆ ಚೆನ್ನೆಮಣೆ ಆಟ ಜನಪದೀಯ ಬಹಳ ಮುಖ್ಯ ಅಂತ ಕಲಿಸಿ ಅದನ್ನು ಅಂತೇಳಿ. ಇದು ಎಂಥದ್ದು, ಎಲ್ಲವನ್ನೂ ತೆಕ್ಕೊಂಡೋಗಿ ಪಾಠ ಪುಸ್ತಕಕ್ಕೆ ತುಂಬಿದರೆ ಮಕ್ಕಳ ತಲೆ ಎಂಥದ್ದು? ನಾವು ಅದನ್ನು ಯೋಚನೆ ಮಾಡಬೇಡ. ಅಲ್ಲಿಗೆ ಮಕ್ಕಳ ಅಗತ್ಯ ಮತ್ತು ಔಚಿತ್ಯ. ಅಗತ್ಯ ಯಾವುದು? ಮಕ್ಕಳಿಗೆ ಸಾಮರ್ಥ್ಯ ಜಾಸ್ತಿ ಆಗ್ಬೇಕಾದ ಅಲ್ಲಿ ಅಗತ್ಯ, ಕಂಟೆಂಟ್ ಜಾಸ್ತಿ ಆಗ್ಬೇಕಾದದ್ದಲ್ಲ. ನೋಡಿ, ಇವರು ರಾಮ್ ಮನೋಹರ್ ಲೋಹಿಯಾ ಅವರು 3 ತಿಂಗಳಲ್ಲಿ ಇಂಗ್ಲಿಷ್ ಕಲ್ತಿದ್ದಾರೆ ಅಗತ್ಯ ಬಂದಾಗ. ಅಲ್ಲ, ಜರ್ಮನ್, ಸಾರಿ ಇಂಗ್ಲಿಷ್ ಅಲ್ಲ, ಜರ್ಮನ್. 3 ತಿಂಗಳಲ್ಲಿ ಜರ್ಮನ್ ಭಾಷೆ ಕಲ್ತಿದ್ದಾರೆ. ಒಂದು ಭಾಷೆಯನ್ನು 3 ತಿಂಗಳಲ್ಲಿ ಕಲಿಬಹುದು. ಇಲ್ಲಪ್ಪ ನಾನು ದಡ್ಡ, ಆಯ್ತು 6 ತಿಂಗಳಲ್ಲಿ ಆದ್ರೂ ಕಲಿಬೋದಾ? ಅದು ಇಲ್ಲ, 1 ವರ್ಷದಲ್ಲಿ ಆದ್ರೂ ಕಲಿಬೋದಾ? ಇದು ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ಮೆಥಡಾಲಜಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅದರ ಅರ್ಥ, ಕಲಿಸುವ ವಿಧಾನದ ಸಮಸ್ಯೆ ಅಂತ. ಸೊ ಪಠ್ಯದ ಮೂಲಕ ಬೆಳೆಸಬೇಕಾದ ಸಾಮರ್ಥ್ಯದ ಕಡೆಗೆ ನಮ್ಮ ಶಿಕ್ಷಣ ಚಿಂತನೆ ನಡೆಯಬೇಕಾಗಿದೆ ಹೊರತು ಅದರ ವಿವರದ ಕಡೆಗೆ ಅಲ್ಲ. ನಾವಿಲ್ಲಿ ಈಗ ಈ ವಿವಾದ ಅಂತ ಹೇಳುವಂಥದ್ದುಂಟಲ್ಲ, ಈ ಎಲ್ಲ ವಿವಾದಗಳು ಹುಟ್ಟಿಕೊಳ್ಳೋದು ಕಂಟೆಂಟ್ ಬೇಸ್ಡ್ ಆಗಿ ನೀವು ಇದು ಮಾಡಿದ ಕಾರಣ. ನಾವು ಒಂದಷ್ಟು ಯಾವುದೋ ವಸ್ತುಗಳ ಒಂದು ವಿಚಾರವನ್ನು ಮಾತ್ರದಲ್ಲಿ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಡ್ತೇವೆ ಅಥವಾ ಮಾಹಿತಿಯ ಸ್ವರೂಪದಲ್ಲಿ ಕೊಡ್ಲಿಕ್ಕೆ ಹೊರಡ್ತೇವೆ. ಹೇಗೆ ಹೋಗ್ತದೆ ಗೊತ್ತುಂಟ? ಒಂದು 3-4 ವರ್ಷಗಳ ಹಿಂದೆ ಒಂದು ಕ್ವಶ್ಚನ್ ಪೇಪರ್, ಅದು ನಿಮ್ಮ ಮೀಡಿಯಾದವರೇ ನನಗೆ ಕಳಿಸಿದ್ದು. ಅದು ಹೇಗೆ ಅಂತ ಹೇಳಿ, ಕ್ವಶ್ಚನ್ ಪೇಪರಲ್ಲಿ ಎಲ್ಲ ಏನು ಇಸ್ಲಾಂ ಧರ್ಮದ ಉದಯ, ಅದು ಯಾವಾಗ ಹುಟ್ಟಿತು, ಏನಾಯ್ತು, ಇದು ಕ್ರೈಸ್ತ ಧರ್ಮ ಯಾವಾಗ ಹುಟ್ಟಿತು, ಏನಾಯ್ತು, ಅದು ಇತ್ಯಾದಿ ಇತ್ಯಾದಿ ಎಲ್ಲ ಇದೆ. ಆಯ್ತಾ, ನನಗೆ ಪ್ರಶ್ನೆ, ಸರ್ ಇದು ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯದ್ದು ಮಾತ್ರ ಇದೆ ಸರ್, ಹಿಂದೂ ಧರ್ಮದ ಎಂಥದ್ದು ಇಲ್ಲ ಸರ್, ಏನು ಸರ್ ಇದು, ಈ ರೀತಿ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಉಂಟು ಅಂತ. ನಾನು ಅವರಿಗೆ ಉತ್ತರ ಕೊಟ್ಟೆ, ನೋಡಪ್ಪ ಮಾಸ್ಟ್ರು ಯೂನಿಟ್ ಟೆಸ್ಟ್ ಮಾಡಿದ್ದಾರೆ, 9ನೇ ಕ್ಲಾಸಿನ ಇತಿಹಾಸದ ಮೊದಲ ಪಾಠ ಇಸ್ಲಾಂ ಮತ್ತು ಕ್ರೈಸ್ತ ಮತದ ಉದಯ ಅಂತ ಇದೆ. ಆಯ್ತಾ, ಆದ್ರಿಂದ ಆ ಪಾಠದ ಮೇಲೆ ಪ್ರಶ್ನೆ ತೆಗೆಯುವಾಗ ಅದನ್ನೇ ತೆಗೆದಿದ್ದಾರೆ. 8ನೇ ಕ್ಲಾಸ್ನಲ್ಲಿ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಬಂದಿರ್ತದೆ. ಅದರ ಯೂನಿಟ್ ಟೆಸ್ಟ್ ಮಾಡಿದ ಕ್ವಶನ್ ಪೇಪರ್ ಕೇಳ ಅವ್ರ ಹತ್ರ, ಅದು ಸಿಗ್ತದೆ ಅಂತ ಹೇಳಿದೆ. ಅಂದ್ರೆ ನಾವು ಈ ಕಂಟೆಂಟ್ ಓರಿಯೆಂಟೆಡ್ ಆಗಿಯೇ ಹೋದಾಗ ಕಂಟೆಂಟ್ ಅಲ್ಲಿ ಏನಿದೆ ಅನ್ನೋದನ್ನು ಮಾತ್ರ ನಾವು ತಿಳ್ಕೊಳ್ಳೋದೇ ಹೊರತು ಅದರ ಮೂಲಕ ಮಗುವಿನಲ್ಲಿ ಬೆಳೆಯುವ ಸಾಮರ್ಥ್ಯ ಏನು ಅದನ್ನು ಯೋಚನೆ ಮಾಡುವುದಿಲ್ಲ. ನಮ್ಮ ಬಹುತೇಕ ಸಂದರ್ಭದ ಈಗ ವಿವಾದಗಳು ಕೂಡ ಬಹುಶಃ ನೀವು ಹೇಳಿದ ಆ ವಿಚಾರಕ್ಕೆ ಬರ್ತದೆ ಏನು, ಯಾಕಂತ ಹೇಳಿದ್ರೆ ಈ ವಿವಾದ ಅನ್ನುವಂಥದ್ದು
ಅದು ಆಗಿಂದಾಗೆ ಎಲ್ಲಿಂದಾದ್ರೂ ಒಂದು ಸೃಷ್ಟಿಯಾಗಿ ಎಲ್ಲಿಂದಾಗಿ ಯಾರಾದರೂ ಎತ್ತಿ ತೋರಿಸಿ ಕಾಣಿಸುವಂಥದ್ದು ಇದ್ದೇ ಇರುತ್ತೆ. ಬಹುಶಃ ಇವೆಲ್ಲವೂ ಈ ರೀತಿಯ ಒಂದು ಏನು ನೀವು ಹೇಳುವಂಥ ಈ ಒಂದು ತರ್ಕದ ನೆಲೆಯಲ್ಲೇ ಬಹುಶಃ ಉಂಟಾಗಿರುವಂಥದ್ದು. ಅಲ್ಲ, ವಿವಾದಗಳು ಯಾವುದೇ ವಿಷಯ ವಿವಾದ ಆಗುದು ಯಾವಾಗ ಅಂತೇಳಿ ಇದು ಸಮಂಜಸವಲ್ಲ, ಸೂಕ್ತ ಅಲ್ಲ ಅಂತ ಬೇರೆ 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 ಕಾರಣಕ್ಕೆ ಬರುತ್ತದೆ. ಅದು ವಿವಾದ ಆಗುದು ಯಾವಾಗ ಅಂತ ಹೇಳಿದ್ರೆ ನಾನ್ ಎಜುಕೇಶನಲ್ ಇಂಟ್ರೆಸ್ಟ್ಗಳು, ವಿಶೇಷವಾಗಿ ಪೊಲಿಟಿಕಲ್ ಇಂಟ್ರೆಸ್ಟ್ಗಳು ಎಜುಕೇಶನ್ ಫೀಲ್ಡ್ಗೆ ಪ್ರವೇಶ ಮಾಡಿದಾಗ ಅಲ್ಲಿ ಒಬ್ಬನನ್ನು ಪ್ರಶ್ನಿಸುವ ಮತ್ತೊಂದು ಶಕ್ತಿ ಇದ್ದಾಗ ಆಟೋಮ್ಯಾಟಿಕಲಿ ವಿವಾದ ಆಗ್ತದೆ. ಆದ್ರೆ ಸಾಮಾಜಿಕ ವಿಷಯಗಳ ಬಗ್ಗೆ ಯಾರದ್ದು ವಿವಾದ ಇಲ್ಲ, ಸಾಂಸ್ಕೃತಿಕ ವಿಷಯಗಳಲ್ಲಿ ಯಾವುದರದ್ದು ವಿವಾದವಾಗುವುದಿಲ್ಲ. ವಿವಾದವನ್ನು ನಾವು ಹುಟ್ಟು ಹಾಕ್ತೇವೆ. ಅದು ಹೇಗಾಗ್ತದೆ ಗೊತ್ತಾ ಸರ್? ಈಗ ನಾವಿಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ, ಇದೇ ಮಾತುಗಳನ್ನು ವಿವಾದವಾಗಿ ಮಾಡಬೇಕು ಅಂತೇಳಿ ಹೇಳಿದರೆ ಹೀಗೆ ಮಾಡ್ಬೋದು, ಅವರು ಪ್ಲ್ಯಾನ್ ಮಾಡಿಯೇ ಈ ಕಾರ್ಯಕ್ರಮವನ್ನು ಮಾಡಿದ್ದು ಅಂತ. ಅಷ್ಟೊತ್ತಿಗೆ ಅದಕ್ಕೆ ಮತ್ತೊಬ್ಬ ಇನ್ನು ಅದು ಎಂಥ ಪ್ಲ್ಯಾನ್ ಇರ್ಬೋದು ಅಂತ ಹೇಳ್ತಾನೆ, ಅವನೇ ಖುಷಿ ಕಂಡದನ್ನು ಸೇರಿಸ್ತಾನೆ. ನಿಜವಾಗಿ ಇಲ್ಲಿ ಪ್ಲ್ಯಾನ್ ಇರುವುದಿಲ್ಲ, ಅಂಥದ್ದು ಇರುವುದಿಲ್ಲ. ಆಯಿತಾ? ಇದು ವಿವಾದ ಮಾಡುವುದು, ವಿವಾದ ಇರುವುದಿಲ್ಲ. ಯಾಕೆಂದ್ರೆ ನೀವು ವಿವಾದವನ್ನು ಅಲ್ಲಿ ಹುಡುಕುವುದು. ನೀವು ಯಾವುದೇ ವಿಷಯವನ್ನು ತಗೊಂಡು ನೋಡಿ, ಅದನ್ನು ಎಲ್ಲಾ ಆಂಗಲ್ನಲ್ಲಿಯೂ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಹೀಗೆ ಆಗಿದೆ ಅನ್ನುವಂಥದ್ದು ಮಾತ್ರವೇ ನಿಮಗೆ ಸಿಗುವುದು ಹೊರತು ಅವ ಕೆಟ್ಟವ ಅವ ಒಳ್ಳೆವ ಅಂತೇಳಿ ಹೇಳುವಂಥ ಯಾವ ವರ್ಷನೂ ಅಲ್ಲಿ ಸಿಗುವುದಿಲ್ಲ. ನಮ್ಮಲ್ಲಿ ಅನೇಕ ಸಂದರ್ಭದಲ್ಲಿ ಟಿಪ್ಪುವಿನ ಪಾಠದ ಬಗ್ಗೆ ವಿವಾದಗಳು, ಮತ್ತು ಇವಾಗ ಭಗವದ್ಗೀತೆಯ ಸಂಬಂಧಪಟ್ಟ ಹಾಗೆ ವಿವಾದಗಳು ಎಲ್ಲ ಬಹುಶಃ ಇನ್ನು ಮುಂದಿನ ವರ್ಷಕ್ಕೆ ಆಗೋ ಇನ್ನೊಂದೇನಾದರೂ ವಿವಾದಗಳು ಬರಬಹುದು. ಸೊ ಹಾಗಾಗಿ ನಾವು ಆ ವಿವಾದದ ಬಗ್ಗೆ ತುಂಬ ಜನರಲೈಸ್ಡ್ ಆಗಿ ತುಂಬ ಚರ್ಚೆಗಳಾಗ್ತದೆ, ಇನ್ನೊಂದೆಲ್ಲವೂ ಆಗತ್ತೆ, ಪ್ರತಿಭಟನೆ ಕೂಡ ಆಗತ್ತೆ, ಅದನ್ನು ಕೂಡ ನಾವು ನೋಡಿದ್ದೇವೆ. ಸೊ ನೀವು ಹೇಳಿದಂಥ ಮೂಲ ಆಶಯ ಇದೆ ಅಲ್ಲ, ಪಠ್ಯದಲ್ಲಿ ಏನಿರಬೇಕು, ಏನು ಕ್ವಾಲಿಟಿ, ಏನು ಮೆಥಡಾಲಜಿ, ಇದರ ಬಗ್ಗೆ ಎಲ್ಲ ನಾವು ಇಷ್ಟೊಂದು ವಿಸ್ತೃತವಾಗಿ ಚರ್ಚೆಗಳಾಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದ್ರೆ ಅದರ ಬಗ್ಗೆ ಇಂಟ್ರೆಸ್ಟೆಡ್ ಗ್ರೂಪೇ ಇಲ್ಲ. ಈಗ ನಾವು ಒಳ್ಳೆಯ ಶಿಕ್ಷಣ ಅಂತೆಲ್ಲ ಹೇಳ್ತೇವಲ್ಲ ಸರ್, ಬೇಕು ಒಳ್ಳೆಯ ಶಿಕ್ಷಣ ಅಂತ ಹೇಳಿದ್ರೆ ಯಾವುದು ಸರ್? ನಮ್ಮ ಸಾಮಾನ್ಯ ಕಲ್ಪನೆಯಲ್ಲಿ ಒಳ್ಳೆಯ ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳು ಒಳ್ಳೆ ಮಾರ್ಕ್ ತಗೊಳ್ಬೇಕು, ಮಕ್ಕಳದ್ದು ಡಿಗ್ರಿ ಮುಗಿತಾ ಇದ್ದಾಗ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅಮೇರಿಕಕ್ಕೆ ಹೋಗಿ ಸೆಟ್ಲ್ ಆಗಬೇಕು. ಇಷ್ಟನ್ನು ಮಾಡಿದರೆ ಅದು ಒಳ್ಳೆಯ ಶಿಕ್ಷಣ ಅಂತ ನಮ್ಮ ಸಾಮಾನ್ಯ ಕಲ್ಪನೆ. ಆಯಿತಾ? ಆದರೆ ಒಳ್ಳೆಯ ಶಿಕ್ಷಣ ಅನ್ನುವ ಇನ್ವರ್ಟೆಡ್ ಕಾಮದ ಒಳಗೆ ಹಾಕಿ ನೀವು ನೋಡಿದರೆ ಒಳ್ಳೆಯ ಶಿಕ್ಷಣ ಅಂದರೆ ಅಷ್ಟೇಯಾ? ಒಳ್ಳೆಯ ಶಿಕ್ಷಣ ಅನ್ನುವಂಥದ್ದು ಮಕ್ಕಳ ಅಂತರಂಗದ ವಿಕಾಸವನ್ನು ಸಾಧಿಸಬೇಕು, ಬಹಿರಂಗದ ವಿಕಾಸವನ್ನು ಸಾಧಿಸಬೇಕು ಅಲ್ವಾ? ಎಸ್ ಸರ್. ಹಾಗಿದ್ರೆ ಬಹುಶಃ ನಾವೆಲ್ಲೋ ಆ ಮಕ್ಕಳ ಇಡೀ ಸಾಮರ್ಥ್ಯವನ್ನು ಎಲ್ಲೋ ಒಂದು ಚೌಕಟ್ಟಲ್ಲಿ ಹಾಕಿ ಅದನ್ನು ಸೀಮಿತಗೊಳಿಸಿ ಬಿಡ್ತೇವೆ ಅಂತ ತುಂಬಾ ಮಾಡ್ತಾ ಇದ್ದೇವೆ ನಮ್ಮ ಇವತ್ತಿನ ಶಿಕ್ಷಣ ಪದ್ಧತಿ ಮತ್ತು ಇವತ್ತಿನ ಈ ಪಠ್ಯ ಕ್ರಮಗಳ ಮೂಲಕ. ಮಕ್ಕಳ ಹತ್ರ ಅಗಾಧವಾದ ಸಾಮರ್ಥ್ಯ ಇದೆ, ಅದು ವಿಕಾಸಗೊಳ್ಳುವ ಬದಲು ನಾವು ಅದಕ್ಕೆಲ್ಲ ಚೌಕಟ್ಟುಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗಿ ಅದು ಡೆವಲಪ್ ಆಗದ ಹಾಗೆ ತಡಿತಾ ಇದ್ದೇವೆ. ಈ ಕಾರಣಕ್ಕಾಗಿ ನಮಗೆ ನಮ್ಮ ಊರುಗಳಲ್ಲಿ ಒಂದು ಒಳ್ಳೆಯ ವಿಜ್ಞಾನಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಥವಾ ಒಳ್ಳೆಯ ಸಾಮಾಜಿಕ ಚಿಂತಕನನ್ನು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಏನೋ. ಅಲ್ಲ, ಅದು ಒಂದು ಕಾರಣ ಇರ್ಬೋದು. ಹಾಗೆ ನೀವು ನೋಡಿದರೆ ನಾವು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಮೆಕಾಲೆ ಸಿಸ್ಟಮ್ ಅನ್ನು ನಾವು ಟೀಕೆ ಮಾಡಿಕೊಂಡೇ ಬಂದಿದ್ದೇವೆ. ಮೆಕಾಲೆ ಸಿಸ್ಟಮ್ ಸರಿ ಇಲ್ಲ ಅಂತ. ನಿಜವಾಗಿ ಆದರೂ ಮೆಕಾಲೆ ಸಿಸ್ಟಮ್ 1854ಕ್ಕೆ ಮುಗಿದಿದೆ. ಅದು 1835ರಿಂದ 1854ರವರೆಗೆ ಮಾತ್ರ ಮೆಕಾಲೆ ಶಿಕ್ಷಣ ಪದ್ಧತಿ ಇದ್ದದ್ದು. 1854ರ ನಂತರ ಚಾರ್ಲ್ಸ್ ವುಡ್ ಕಮಿಟಿಯ ರಿಪೋರ್ಟ್ ಇಂಪ್ಲಿಮೆಂಟ್ ಆಗಿದೆ. ಆದ್ರೂ ಆ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮಿನ ಮೇಲೆ ನಮಗೆ ಅಸಮಾಧಾನ ಇದೆ ಅಂತ ಹೇಳುದಾದ್ರೆ ನನ್ನ ಒಂದು ಪ್ರಶ್ನೆಯನ್ನು ನಾನು ಮುಂದೆ ಇಡ್ತೇನೆ. ಅಂದ್ರೆ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸಾವರ್ಕರ್, ನೀವು ಯಾರನ್ನು ಬೇಕಾದ್ರೂ ತಗೊಳ್ಳಿ, ಭಾರತದ ಅತ್ಯಂತ ಶ್ರೇಷ್ಠ ಥಿಂಕರ್ಸು ಮತ್ತು ಸಾಧಕರು ಅಂತ ಹೇಳಿದವರೆಲ್ಲರೂ ಕೂಡ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಬಂದಿದ್ದಾರೆ. ಆಮೇಲೆ ಯಾಕೆ ಬರಲಿಲ್ಲ? ಸ್ವತಂತ್ರ ಭಾರತದ ಶಿಕ್ಷಣ ವ್ಯವಸ್ಥೆಗೆ ಆ ರೀತಿಯ ಯಾವ ವ್ಯಕ್ತಿತ್ವಗಳನ್ನು ಹುಟ್ಟುಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ನಾವು ಯೋಚನೆ ಮಾಡಬೇಕಲ್ವ? ಹೌದು. ಬಹುಶಃ ನಾವು ನೀವು ಕೂಡ ಚರ್ಚೆಯಲ್ಲಿ ಬಂತು, ಏನು ಒಂದು ಸೀಮಿತ ಬೌಂಡ್ರಿ ಹಾಕಿ ಬಿಡ್ತೇವೆ. ನಮ್ಮ ಕಲಿಕೆಯ ಒಟ್ಟು ಏನು ಸಾಮರ್ಥ್ಯವನ್ನೇ ತಡೆಯುವಂತ
ನೋಡಿ, ಅಂದ್ರೆ ಒಂದು ಪಠ್ಯ ಪುಸ್ತಕ ಇಷ್ಟು ಅಂಕ, ಇಷ್ಟು ಅವಧಿ, ಇಷ್ಟು ತಿಂಗಳಲ್ಲಿ ಪಾಠ ಮಾಡುವಂತದ್ದು, ಫೈನಲಿ ಏನು ವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಮುಗಿಯಿತಲ್ಲಿ. ಅದು ಇವರು ಮೂಡಂಬೈಲು ಕೃಷ್ಣಶಾಸ್ತ್ರಿಗಳು ಇದ್ದಾಗ ಅವ್ರು ಬಹಳ ಅದ್ಭುತವಾಗಿ ಒಂದು ಹೇಳ್ತಾ ಇದ್ರು, ಶಿಕ್ಷಣ ವ್ಯವಸ್ಥೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಮುಕ್ಕುವುದು ವರ್ಷ ಇಡೀ, ಆಯ್ತಾ, ಮುಕ್ಕಿದ್ದನ್ನು ಕೊನೆಯ 3 ಗಂಟೆಯಲ್ಲಿ ಕಕ್ಕುವುದು, ಕಕ್ಕಿದ್ದನ್ನು ನಾವು ಹೋಗಿ ಹೆಕ್ಕುವುದು ಅಂತ ಈ 3 ಪ್ರೋಸೆಸ್ಸಿನ ರೀತಿಯಲ್ಲಿ ಆಗಿಬಿಟ್ಟಿದೆ. ಅಂದ್ರೆ ಅವರು ಅದನ್ನು ರೂಪಕದ ರೀತಿಯಲ್ಲಿ ಹೇಳ್ತಾ ಇದ್ದದ್ದು, ಅದನ್ನು ನಾವು ಸರಿಪಡಿಸಬೇಕಾಗಿದೆ ಅಂತ ಅವರು ಜೀವನ ಪೂರ್ತಿ ಅದರ ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು ಅವರು. ಅಂದ್ರೆ ಶಿಕ್ಷಣವನ್ನು ನಾವು ವಿಸ್ತೃತಗೊಳಿಸಬೇಕಾದ ಇದನ್ನು ಬಿಟ್ಟು ಸಂಕುಚಿತಗೊಳಿಸ್ತಾ ಹೋಗಿದ್ದೇವೆ. ಇವತ್ತು ನೋಡಿ, ನೀವು ಸಮಸ್ಯೆಗಳನ್ನು ಎಲ್ಲಿಯಾದರೂ ಹುಡುಕಿದ್ರೆ ಸಮಸ್ಯೆಗಳ ಸೃಷ್ಟಿಕರ್ತರು ಯಾರೂ ಕೂಡ ಅನಕ್ಷರಸ್ಥರಲ್ಲ. ಯೂನಿವರ್ಸಿಟಿ ಎಜುಕೇಶನ್ ಪಡೆದವರೇ ಸಮಸ್ಯೆಗಳ ಸೃಷ್ಟಿಕರ್ತರು. ನೀವು ಭ್ರಷ್ಟಾಚಾರವನ್ನು ಬೇಕಾದ್ರೂ ನೋಡಿ, ಭ್ರಷ್ಟಾಚಾರದಲ್ಲಿಯೂ ಕೂಡ ಯೂನಿವರ್ಸಿಟಿ ಎಜುಕೇಶನ್ ಪಡೆದವರ ಹೆಸರೇ ಬರುವುದು ಹೊರತು ಅನಕ್ಷರಸ್ಥರ ಹೆಸರು ಬರುವುದಿಲ್ಲ. ಯಾಕೆಂದರೆ ಅವರು ಅನಕ್ಷರಸ್ಥರಿರ್ಬೋದು, ಆದರೆ ಅವರಿಗೆ ಪಬ್ಲಿಕ್ ಕಾನ್ಶಿಯಸ್ನೆಸ್ ಅನ್ನುವಂಥದ್ದಿದೆ. ಅದು ಇವತ್ತಿಗೆ ಸಾರ್ವಜನಿಕ ಮೌಲ್ಯಗಳ ಬಗ್ಗೆ ಒಂದು ಗೌರವ ಇದೆ ಅವರಿಗೆ, ಇಂಥದ್ದನ್ನು ನಾನು ಮಾಡಬಾರ್ದು ಅಂತ. ಇವತ್ತಿಗೆ ಕೂಡ ಏನು ಈ ಕಸ ಬಿಸಾಡೋ ವಿಚಾರಕ್ಕೆ ಬರುವಾಗ ಎಷ್ಟೋ ಜನ ಮಾತಾಡೋದು ಉಂಟು. ನೋಡಿ, ಅವನು ಒಳ್ಳೆ ತಿಳಿದವನು, ಓದಿದವನು, ಅವನು ಬಂದಿಗೆ ಇಲ್ಲಿ ಎಸೆದೋದ ಅಂತ. ಅದೇ ಒಬ್ಬ ಅಷ್ಟು ಓದಿಕೊಂಡದವನು ಅಥವಾ ಅನಕ್ಷರಸ್ಥನ ಅವ್ರು ಬಿಸಾಡೋದಿಲ್ಲ. ಅಂದ್ರೆ ಶಿಕ್ಷಣ ಅನ್ನೋದು ಸಿವಿಕ್ ಸೆನ್ಸ್ ಅನ್ನು ಬೆಳೆಸಲಿಲ್ಲ ಅಂತ ಅದರ ಅರ್ಥ, ಬೆಳೆಸಲಿಲ್ಲ ನಾಗರಿಕ ಪ್ರಜ್ಞೆಯನ್ನು. ಮತ್ತೆ ಇನ್ನೊಂದು, ನಾವು ಪಡೆದ ಶಿಕ್ಷಣ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ನಾವು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದರೆ ಅದು ವಿಕಾಸವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ಗಾಂಧಿ, ಅಂಬೇಡ್ಕರ್, ನೆಹರು ಎಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಪಡೆದ ಶಿಕ್ಷಣವನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತಂದರು ಅವರು. ಆದ ಕಾರಣ ವ್ಯಕ್ತಿತ್ವಗಳು ವಿಕಾಸ ಆಗ್ತಾ ಹೋಯಿತು. ನಮ್ಮಲ್ಲಿ ನಾವು ಒಂದು ಇದು ಮಾಡಿ ಕೆಲಸಕ್ಕೆ ಸೇರಿ ದುಡ್ಡು ಬಂದಲ್ಲಿಗೆ ಅವನದ್ದು ಮುಗಿಯಿತು, ಮತ್ತದು ಸಮಸ್ಯೆ ಆಗುದು. ಸರ್, ಈಗ ಕೊನೆಯದಾಗಿ ಈಗ ಮೌಲ್ಯಮಾಪನದ ವಿಚಾರಕ್ಕೆ ಬರುವಾಗ ಕೂಡ, ಯಾಕಂದ್ರೆ ನಮ್ಮ ಆರಂಭದ ಮೆಥಡಾಲಜಿ ತಪ್ಪಾಗಿ ಹೋಗಿದೆ. ಸೊ ಬಹುಶಃ ಆ ಪ್ರಕಾರನೇ ನಾವು ಈಗ ಮೌಲ್ಯಮಾಪನ ಕೂಡ ಮಾಡ್ತಾ ಇದ್ದೇವೆ ಏನು? ಮೌಲ್ಯಮಾಪನದ್ದು ಇದೇ ಸಮಸ್ಯೆ. ನಾವು ಏನನ್ನು ಮೌಲ್ಯಮಾಪನ ಮಾಡಬೇಕಾಗಿದೆಯೋ ಅದನ್ನು ಮಾಡುವುದಿಲ್ಲ. ನಾನು ಈ ಪರೀಕ್ಷೆಯಲ್ಲಿ 4 ರೀತಿಯ ಪ್ರಶ್ನೆಗಳನ್ನು ನಾವು ಹೇಳ್ತೇವೆ. ಒಂದು, ನೆನಪಿನಿಂದ ತೆಗೆದು ಉತ್ತರ ಕೊಡುವಂಥದ್ದು. 2ನೇದು ಅರ್ಥ ಮಾಡಿಕೊಂಡು ಉತ್ತರ ಕೊಡುವಂಥದ್ದು. 3ನೇದು ಅರ್ಥ ಮಾಡಿಕೊಂಡದನ್ನು ವಿಮರ್ಶಿಸಿ ಅನ್ವಯಿಸಿ ಹೇಳುವಂಥದ್ದು. 4ನೇದು ಕೌಶಲ್ಯಗಳು. ಇದರಲ್ಲಿ ನಾವು ಅನ್ವಯಿಸಿ ಹೇಳುವಂಥ ಪ್ರಶ್ನೆಯನ್ನು ಕೂಡ ಕೀ ಆನ್ಸರ್ ಪ್ರಕಾರವೇ ವ್ಯಾಲ್ಯೂಯೇಷನ್ ಮಾಡ್ತಾ ಹೋದರೆ ಅನ್ವಯ ಆಗುವುದು ಹೇಗೆ? ಅದು ಅನ್ವಯ ಅಂದ್ರೆ ಪರ್ಸನಲಿ ಡಿಫರೆನ್ಸ್ ಆಗಿರ್ತದೆ. ನಾನು ಕಾಣುವ ದೃಷ್ಟಿಕೋನ ಬೇರೆ, ನೀವು ಕಾಣುವ ದೃಷ್ಟಿಕೋನ ಬೇರೆ. ಆ ದೃಷ್ಟಿಕೋನದ ಕ್ವಾಲಿಟಿಯ ಆಧಾರದಲ್ಲಿ ಮಾರ್ಕ್ ಕೊಡಬೇಕೆ ಹೊರತು ನಾವು ಅದಕ್ಕೆ ಇದೇ ಉತ್ತರ ಅಂತ ಫಿಕ್ಸ್ ಮಾಡಿಬಿಟ್ರೆ ಅದು ಅನ್ವಯ ಪ್ರಶ್ನೆ ಆಗಲ್ಲ. ಮೌಲ್ಯಮಾಪನದಲ್ಲಿ ಸಮಸ್ಯೆ ಇದೆ. ಮತ್ತೆ ಇನ್ನೊಂದು ನಿಮಗೆ ಹೇಳ್ತೇನೆ, ನಾನೀಗ ಸೋಷಿಯಲ್ ಸೈನ್ಸ್ ಅಲ್ಲೆಲ್ಲ ಔಟ್ ಆಫ್ ಔಟ್ ಅಂತೆಲ್ಲ ಬರ್ತದಲ್ಲ. ನಾನು ಹೇಳೋದು, ಈ ಸೋಷಿಯಲ್ ಸೈನ್ಸು, ಲ್ಯಾಂಗ್ವೇಜಸ್ಸು, ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸು, ಬೇರೆ ಯಾವ ಸಬ್ಜೆಕ್ಟ್ ಅಲ್ಲಿಯೂ 100ಕ್ಕೆ 100 ಬರಲಿಕ್ಕೆ ಸಾಧ್ಯ ಇಲ್ಲ, 100ಕ್ಕೆ 0 ಬರಲಿಕ್ಕೆ ಸಾಧ್ಯ ಇಲ್ಲ. ಇದು 2 ಬಂದರೂ ಕೂಡ ವ್ಯಾಲ್ಯೂಯೇಷನ್ ಸರಿ ಇಲ್ಲ ಅಂತ ನಾನು ಹೇಳೋದು. ಯಾಕೆಂದ್ರೆ ಸಮಾಜ ವಿಜ್ಞಾನ ಅನ್ನುವಂಥದ್ದೇ ಅದು 100% ಸರಿಯಲ್ಲ, ಸರಿ ಇರುವುದಿಲ್ಲ. ಯಾವ ಮನುಷ್ಯನೇ ಆದ್ರೂ ಕೂಡ ನಾವು ಎಷ್ಟು ತಿಳ್ಕೊಂಡಿದ್ದೇವೋ ತಿಳಿದುಕೊಳ್ಳಿಕ್ಕೆ ಇನ್ನು 1% ಆದ್ರೂ ಬಾಕಿ ಇದ್ದೇ ಇರ್ತದೆ. ಆಯ್ತಾ? ಅದು ಹ್ಯುಮ್ಯಾನಿಟೀಸ್ನ ನೇಚರ್. ಅದು ಹಾಗೆಯೇ ನೀವು ಎಷ್ಟೇ ತಪ್ಪು ಉತ್ತರ ಕೊಡಿ, ಒಂದು 10 ಮಾರ್ಕಿನದಾದ್ರೂ ಸರಿ ಆಗ್ಲೇಬೇಕು. ಹೇಗೆ ನೀವು ಆಲೋಚನೆ ಮಾಡಿದ್ರೆ ಅದು ಸರಿಯಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಜ್ಞಾನದಿಂದ ಉತ್ತರ ಕೊಡುದಲ್ವಾ. ಆದ್ರಿಂದ 0 ಬರ್ಲಿಕ್ಕೆ ಆಗುದಿಲ್ಲ, 100 ಬರ್ಲಿಕ್ಕೆ ಆಗುದಿಲ್ಲ. ಇದರ ನಡುವಲ್ಲಿ ನಿಂತರೆ ಅದು ಸರಿಯಾದ ವ್ಯಾಲ್ಯೂಷನ್. ಎಸ್ ಸರ್, ನಾನು ಈಗ ಒಂದು ವಿಚಾರಣೆಯಲ್ಲಿ ಸಮಾಪನ ಮಾಡಬೇಕಾಗಿದೆ. ಈ ನಡುವೆ ನಾನು ಕೊನೆಯದಾಗಿ ಒಂದು ಪ್ರಶ್ನೆಯ ಮೂಲಕ ನಾನು ಮುಗಿಸ್ತೇನೆ. ಈ NEP ಅದು ಭಾರಿ ದೊಡ್ಡ ಮಟ್ಟಿಗೆ ಸುಧಾರಣೆಗೆ ಕಾರಣ ಆಗತ್ತೆ ಅಂತ ಒಂದು ಚರ್ಚೆ ನಡೀತಾ ಉಂಟು. NEP 2020 ಹೇಗಿದೆ ಅಂದರೆ ಅದರಲ್ಲಿ ಎಲ್ಲವೂ ಇದೆ. ಅದನ್ನಿಟ್ಟುಕೊಂಡು ನೀವು ಎಷ್ಟು ಅಗಾಧವಾಗಿ ಬೇಕಾದರೂ ಶಿಕ್ಷಣ ಕ್ಷೇತ್ರವನ್ನು ಬೆಳೆಸಬಹುದು. ಆ ಎಲ್ಲವೂ ಇರುವುದರಿಂದಾಗಿಯೇ ನೀವು ಏನನ್ನು ಮಾಡದೆಯೂ ಇರ್ಬೋದು. ಆಯ್ತಾ? ಇದರಲ್ಲಿ ನಾವು ಯಾವುದನ್ನು ಆಪ್ಟ್ ಮಾಡ್ಕೊಳ್ತೇವೆ ಅನ್ನೋ ಆಧಾರದಲ್ಲಿ NEPಯ ಸಕ್ಸಸ್ ಇದೆ. ಸಕ್ಸಸ್ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಬಟ್ ಅನುಷ್ಠಾನಕ್ಕೆ ಎಷ್ಟರ ಮಟ್ಟಿಗೆ ತರ್ತೇವೆ ಅನ್ನೋ ಆಧಾರದಲ್ಲಿ ಮಾತ್ರ ಅದರ ಸಕ್ಸಸ್ ಇರೋದು. ಎಸ್ ಸರ್, ನಾನು
ಸುಮಾರು ಒಂದು ತಾಸಿನಷ್ಟು ನಾವು ಮಾತಾಡಿದೆವು. ಇನ್ನು ಇದು ಮುಗಿಯದ ಅಧ್ಯಾಯಗಳು ನಿಜವಾಗಿ ಶಿಕ್ಷಣದ ಬಗ್ಗೆ ಮತ್ತು ನಿರಂತರವಾಗಿ ಮಾತನಾಡಬೇಕಾದ ವಿಚಾರ ಕೂಡ. ಅದು ಶಿಕ್ಷಣ ತಜ್ಞರು ಮತ್ತು ಒಟ್ಟು ಸಮಾಜ ಮಾತನಾಡಬೇಕಾದಂಥ ವಿಚಾರವೇ. ನಾನು ಅರವಿಂದ್ ಚಕ್ವಾಡಿಯವರೇ, ತುಂಬ ಕಣ್ತೆರೆಸುವಂಥ ವಿಚಾರಗಳನ್ನು ತುಂಬ ಒಂದು ನೇರವಾದಂಥ ಒಂದು ಒಳನೋಟದ ಮೂಲಕ ನೀವು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ನಾನು ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಒಂದು ವಿಚಾರ ನಾನು ಹೇಳಿಬಿಡ್ತೇನೆ ಕೊನೆಗೆ. ಏನು ಆಗದೇ ಇರಬಹುದು, ಆದರೆ ನಾವು ಮಾತಾಡುವುದನ್ನು ನಿಲ್ಲಿಸಬಾರದು. ಯಾಕೆಂದ್ರೆ ಜನತೆ ಒಂದಲ್ಲ ಒಂದು ದಿವಸ ಇದರ ಬಗ್ಗೆ ಎಚ್ಚರವನ್ನು ತಳೀತದೆ. ನಿಜವಾದ ಬದಲಾವಣೆ ಆಗುವುದು ಜನಗಳಿಂದಾಗಿಯೇ ಹೊರತು ಚಿಂತಕರಿಂದಾಗಿ ಅಲ್ಲ. ಆದ್ರೆ ನಾವು ಹೇಳಿದ್ದು ಜನಗಳಿಗೆ ಅರ್ಥವಾದಾಗ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿದ್ದಕ್ಕೆ ನಿಮಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು ಮಾತುಕತೆಯಲ್ಲಿ ನಾನು ಸಮಾಪನ ಮಾಡ್ತೇನೆ. ಅರವಿಂದ ಚೊಕ್ಕಾಡಿಯವರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಡಾಜೆ ಇಲ್ಲಿಯ ಹಿರಿಯ ಶಿಕ್ಷಕರು, ಶಿಕ್ಷಣ ತಜ್ಞರು. ತುಂಬ ಕಣ್ತೆರೆಸುವಂಥ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಮತ್ತೆ ಮಾತಾಡ್ತಾ ಇರಬೇಕು. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.